ಏನು ಪುಲಬುದ ಪರಪು ಎಗ್ಗೆ ನೂತ ನಲ್ಪತ್ತಾಜಿಕ್ ಈಗ ಮಾದರಿ ಎಲ್ಲ ನಾನು ಎದ್ಕೊಂಡಿಲ್ಲ ಅಂಚನೆ ಗೇನ ಪುಲಬುದ ಪರಪುದ ಎಗ್ಗೆದ ನೂತ ನಲ್ಪತ್ತಾಜೆತ ವಿಷಯ ಯಕ್ಷಗಾನ ರಂಗಗು ಬೈದ್ನ ಪಾಶ್ಚಾತ್ಯ ನಾಟಕಗಳು ಈ ಲೇಸದ ಗುರುಕಾರ್ಮೆರಾದ ಶ್ರೀ ಮಹಾವೀರ ಅಜ್ರಿ ಎಸ್ ಪ್ರಾಂಶುಪಾಲರು ಶ್ರೀ ಧವಳ ಕಾಲೇಜು ಮೂಡಬಿದ್ರೆ ಅಂಚನೆ ಗೇನದ ಪುಲಬು ಕೊರಿಯರಲು ಶ್ರೀಮತಿ ಆರತಿ ಕೆ ಉಪನ್ಯಾಸಕಿಯರು ವಿದ್ಯಾನಿಧಿ ಕಾಲೇಜು ತುಮಕೂರು ಮಲ್ಲಬಿನೇರಾದ ಶ್ರೀ ವಿಲಾಸ್ ನಾಯ್ಕ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರು ಬೆಂಗಳೂರು ಮಾನಾದಿಗೆದ ಬಿನ್ನೆರಾದ ಶ್ರೀ ವಿಶ್ವನಾಥ್ ಸುವರ್ಣ ಮುಖ್ಯ ಛಾಯಾಗ್ರಾಹಕಿಯರು ಪ್ರಜಾವಾಣಿ ಪತ್ರಿಕೆ ಕುಡ್ಲ ಇಟ್ಲೇನು ಮಾತ್ರನ್ನ ಅರ್ತಿ ಪಿತ್ತಿಡು ಇಟ್ಲೇನು ಎದುಕೊಂಡೊಂದಿಲ್ಲ ಅಂಚನೆ ಎಂಚಿತ ಎಗ್ಗೆಲಿಸಿಗ ಇಟ್ಲೇನ ನನವರ ಎದುಕೊಂಡೊಂದು ಈ ಕಾರ್ಯಕ್ರಮನ ಶುರು ಮಾಡ್ಲಿಕ್ಕೆ ದುಂಬು ನಮ್ಮ ವಿಶ್ವವಿದ್ಯಾನಿಲಯದ ಪ್ರಾಂಶುಪಾಲರಾಯನ ಶ್ರೀ ಲಕ್ಷ್ಮೀದೇವಿ ಇವರೆಲ್ಲ ಅರ್ಚಿಪೆಟ್ಟಿಡು ಎದುಕೊಂಡೊಂದಿಲ್ಲ ಅಂಚನೆ ಸಂಯೋಜಕರಾಯನ ಶ್ರೀ ಧರ್ಮಸ್ಥಳ ತುಳುಪೀಠ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಡಾಕ್ಟರ್ ಮಾಧವ ಎನ್ಕೆ ಇವರೆಲ್ಲ ಅರ್ಚಿಪೆಟ್ಟಿಡು ಈ ಕಾರ್ಯಕ್ರಮಕ್ಕೆ ಎದುಕೊಂಡೊಂದಿಲ್ಲ ಅಂಚನೆ ಈ ಕಾರ್ಯಕ್ರಮದ ಸಂಯೋಜಕರಾಯನ ಶ್ರೀಮತಿ ವೇದಸ್ಮಿತಾ ಶ್ರೀ ಪ್ರಸಾದ್ ಅಂಚನೆ ಇವರೆಲ್ಲ ಅರ್ಚಿಪೆಟ್ಟಿಡು ಎದುಕೊಂಡೊಂದಿಲ್ಲ ಇಂಥ ಈ ಯಕ್ಷಗಾನ ರಂಗೋಗು ಬೈದಿನ ಪಾಶ್ಚಾತ್ಯ ನಾಟಕಗಳು ಈ ಗೇನ ಪುಲಬುದ ಪೊಲಗುನು ಕೊರಿಯರಲ್ಲಿ ನಮಕ್ ಶ್ರೀಮತಿ ಆರತಿ ಕೆ ಉಪನ್ಯಾಸಕರು ವಿದ್ಯಾನಿಧಿ ಕಾಲೇಜು ತುಮಕೂರು ಅಂಚನೆ ಈ ಲೇಸ್ಗ್ ಪಿರ್ತಿಡ್ ಬಾರಿ ಪಿರ್ತಿಡ್ ಏನಲ್ಲೇ ಎದ್ಕೊಂಡೊಂದಿಲ್ಲ ಮೇಡಮ್ ಈ ಗೇನದ ಪುಲಬು ನಿಂಕ್ಲೆ ಕೊರಡು ಪಂಡದು ಎರಡ ಭಿನ್ನೈತ ಮತ್ತೊಂದಿಲ್ಲ ಮಾತಾಡಿಗಳ ಸೊಲ್ಮೇಲೋ ಮೇಡಮ್ ವಿಡಿಯೋ ಅಡ್ಡ ತೋಜೊಂದುಂಡು ಸ್ಟ್ರೈಟ್ ಮಲ್ಪುಲೆ ಮೇಡಮ್ ಎಸ್ ಸೆಕೆಂಡ್ ಆಗ ಕೇನುಂಡತ ಕೇಂಡು ಮಹಾವೀರ ಸರ್ ಇರ್ನ ಮೈಕ್ ಒಂಜಿ ಆಫ್ ಮನ್ಪರ ಸರ್ ಸರಿ 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 ಮಾತರೆಗಳ ಸೊಲ್ಮೆಲು ಇಂಚಿತ್ನ ಒಂಜಿ ಅವಕಾಶ ಎಂಕ ಕೊರನೆಗ ಮಾತರೆಗಳ ಧನ್ಯವಾದ ಪನೊಂದುಲ್ಲೆ ಅಂಡ ಎಂಕ ತುಳುಟು ಪೂರ್ತಿ ಸೆಷನ್ ಕೊರನಾತ ಎಂಕ ಇಟ್ ಒಂದಿಜ್ಜಿ ಸಲೀಸಾತ ಪಾತೆರಿಯರ ಬರ್ಪುಜಿ ಅಂಚಯಾನ ಕನ್ನಡಟೆ ಪಾತೆರ್ವೆ ಐಕ್ ಮಾತೆರ್ಲ ಅನುಮತಿ ಕೊರಡು ಒಂದು ಕೇನೊಂದುಲ್ಲೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ರಂಗಕ್ಕೆ ಬಂದಿರುವಂತಹ ಪಾಶ್ಚಾತ್ಯ ನಾಟಕಗಳ ಬಗೆಗೆ ಒಂದು ಸಣ್ಣ ಅವಲೋಕನವನ್ನ ಈ ಒಂದು ಅರ್ಧ ಗಂಟೆಯ ಅಥವಾ ಒಂದು ಗಂಟೆಯ ಅವಧಿಯಲ್ಲಿ ನಾವು ಮಾಡೋಣ. ಮುಖ್ಯವಾಗಿ ಮಂಗಳೂರಿನಲ್ಲೇ ಇರುವಂತಹವರಿಗೆ ಬಹುಶಃ ನಾನು ಯಕ್ಷಗಾನದ ಕುರಿತಾಗಿ ಹೊಸದಾಗಿ ಹೇಳುವಂತದ್ದು ಏನೂ ಇಲ್ಲ. ಸೇವಾ ದೃಷ್ಟಿಯನ್ನೇ ಇಟ್ಟುಕೊಂಡು ಮುಖ್ಯವಾಗಿ ಆಡ್ತಾ ಇರುವಂತಹ ಮನೋರಂಜನೆಯನ್ನು ಒಳಗೊಂಡಂತಹ ಒಂದು ರಂಗ ಅದು. ಹಾಗಂತ ಒಂದು ಕಡೆ ನಿಂತ ನೀರಾಗದೆ ವರ್ಷಗಳಿಂದ ವರ್ಷಕ್ಕೆ, ತಲೆಮಾರಿನಿಂದ ತಲೆಮಾರಿಗೆ, ಶತಮಾನದಿಂದ ಶತಮಾನಕ್ಕೆ ಬದಲಾಗ್ತಾ ಬಂದಿರುವಂತಹ ಒಂದು ವಿಶಿಷ್ಟವಾದ ಕಲೆ. ಅತ್ತ ಜನಪದವೂ ಹೌದು, ಇತ್ತ ಶಾಸ್ತ್ರೀಯವೂ ಹೌದು, ಎರಡರ ನಡುವೆ ಇರುವಂತಹ ಶಿಷ್ಟ ಕಲೆಯೂ ಹೌದು ಅಂತ ಗುರುತಿಸಿಕೊಂಡಿರುವಂತಹ ಕಲೆ. ಎಲ್ರಿಗೂ ತಿಳಿದಿರುವ ಹಾಗೆ ಹೆಚ್ಚಾಗಿ ರಾಮಾಯಣ, ಮಹಾಭಾರತ ಅಥವಾ ಭಾಗವತದ ಕಥೆಗಳನ್ನೇ ನಾವು ಯಕ್ಷಗಾನ ರಂಗಭೂಮಿಯಲ್ಲಿ ಪ್ರಸ್ತುತಪಡಿಸ್ತೇವೆ. ಮತ್ತೆ ಸಾಮಾನ್ಯವಾಗಿ ಒಂದು ಕಲೆಯ ಕುರಿತಾಗಿ ಹೇಳುವಾಗ ಹೇಗೆ ಎಲ್ಲ ಅಂಶಗಳು, ಆಂಗಿಕ, ಆಹಾರ್ಯ, ವಾಚಿಕ, ಸಾತ್ವಿಕ, ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಿರುವಂತಹ ಒಂದು ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲಿಯೂ ಇಲ್ಲದೆ ಇರುವಂತಹ ಒಂದು ಶ್ರೇಷ್ಠವಾದಂತಹ ಕಲಾ ಪ್ರಕಾರ ಅಂತ ಗುರುತಿಸಿಕೊಂಡಿದೆ. ಬಹುಶಃ ಅದರಲ್ಲಿ ಆಸಕ್ತರಾಗಿ ಇರುವುದಕ್ಕೆ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆ ಪಡಬೇಕು. ಇಂತಹ ಒಂದು ರಂಗದಲ್ಲಿ ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತಗಳನ್ನೇ ಆಡುವಂತಹ ಈ ರಂಗಭೂಮಿಯಲ್ಲಿ ಹಾಗಿದ್ರೆ ಪಾಶ್ಚಾತ್ಯ ನಾಟಕಗಳ ಅವಶ್ಯಕತೆ ನಮಗೇನು ಅಂತನ್ನುವ ಪ್ರಶ್ನೆ ನಮ್ಮನ್ನ ಕಾಡಬಹುದು. ಸಾಮಾನ್ಯವಾಗಿ ಯಕ್ಷಗಾನದ ಇತಿಹಾಸವನ್ನ ಅಲ್ಲಿ ಗುರುತಿಸಿಕೊಳ್ಳುವಾಗ ನಾವು ಗಮನಿಸುವ ಹಾಗೆ 1950ರಿಂದ ಈಚೆಗೆ ಬೇರೆ ಬೇರೆ ಬಗೆಯ ಪ್ರಸಂಗಗಳು, ಅಂದ್ರೆ ಈ ಪುರಾಣಗಳನ್ನ ಹೊರತುಪಡಿಸಿದಂತಹ ಪ್ರಸಂಗಗಳು ಯಕ್ಷಗಾನ ರಂಗಕ್ಕೆ ನಿಧಾನಕ್ಕೆ ಬಂದವು. ಅಲ್ಲಿ ಸಾಮಾಜಿಕ ಕಳಕಳಿಯನ್ನ ಹೊದ್ದುಕೊಂಡು ಇರಬಹುದು, ಅಥವಾ ಕೆಲವೊಂದು ಬಗೆಯ ಡೆವಲಪ್ಮೆಂಟ್ ಥೀಮ್ಸ್ ಅಂತ ನಾವೇನ್ ಹೇಳ್ತೇವೆ,
ಅಂದ್ರೆ ಅಭಿವೃದ್ಧಿಗೆ ಪೂರಕವಾಗಿ ಇರುವಂತಹ ಕೆಲವು ಅಂಶಗಳನ್ನ ಇಟ್ಟುಕೊಂಡು ಮಾಡಿದಂತಹ ಪ್ರಸಂಗಗಳು ಬಂದವು. ಆದ್ರೆ ಇವೆಲ್ಲವೂ ಬರುವುದರ ಹಿಂದೆ ಆಯ್ತು ನಮ್ಮ ಊರಿಗೆ ಬೇಕಾಗಿರುವಂತಹ ಅಭಿವೃದ್ಧಿಯನ್ನ ಸಂವಹನ ಮಾಡ್ಲಿಕ್ಕೆ ಉದ್ದೇಶ ಅಂತ ಹೇಳ್ಬೋದು. ಆದ್ರೆ ಪಾಶ್ಚಾತ್ಯ ನಾಟಕಗಳು ಯಾಕೆ ಅಥವಾ ಅವು ಹೇಗೆ ಬಂದವು ಅಂತ ಅನ್ನೋದು ಒಂದು ಬಗೆಯ ಕೌತುಕ. ಯಾಕಂದ್ರೆ ಇಲ್ಲಿ ಯಕ್ಷಗಾನ ರಂಗದಲ್ಲಿ ನಂಬಿಕೆಗೆ ಅದಕ್ಕೆ ಪಾತ್ರವಾಗಿರುವಂತಹ ದೇವರನ್ನ ಯೋಚನೆ ಮಾಡಿದ್ರೆ, ಅಥವಾ ಪಾಶ್ಚಾತ್ಯ ನಾಟಕಗಳಲ್ಲಿ ಆ ರೀತಿಯ ದೈವಿ ಚಿಂತನೆ ಇರುವಂತಹದ್ದು ಏನೂ ಇರುವುದಿಲ್ಲ. ಹಾಗೆ ಇರುವಾಗ ಅಂತ ನಾಟಕಗಳು ಯಕ್ಷಗಾನಕ್ಕೆ ಹೇಗೆ ಹೊಂದಿದವು ಅದನ್ನು ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ನಮಗೆ ಒಂದು ಪಟ್ಟಿ ಮಾಡ್ತಾ ಹೋದ್ರೆ ಬೇರೆ ಬೇರೆ ನಾಟಕಗಳ ಉದಾಹರಣೆಗಳು ನಮಗೆ ಸಿಗ್ತವೆ. ಅಂದ್ರೆ ಪಾಶ್ಚಾತ್ಯ ನಾಟಕಗಳು ಯಕ್ಷಗಾನವಾಗಿ ಪ್ರದರ್ಶನಗೊಂಡಿರುವುದು ನಮಗೆ ಸಿಗ್ತವೆ. ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ ಅವರು ಅವರ ಯಕ್ಷಕೇದಗಿ ಅಂತನ್ನುವ ಇದರಲ್ಲಿ ಬಂದಿರುವಂತ ತುಳು ಯಕ್ಷಗಾನಗಳ ಬಗ್ಗೆ ಬರೆದಿರುವಂತಹ ಪ್ರಬಂಧದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಕೆಲವು ಅಂತಂದ್ರೆ ಇಂಗ್ಲಿಷ್ನ ನಾಟಕಕಾರ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ನ ಕನ್ನಡ ಭಾವಾನುವಾದ ರಕ್ತಾಕ್ಷಿ, ಅದು ಕುವೆಂಪು ಅವರು ಬರೆದಿದ್ದಾರೆ. ಅದನ್ನ ಆಧರಿಸಿ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ ಅವರೇ ಗೆಂಡ ಸಂಪಿಗೆ ಅಂತ ಹೇಳಿ ಯಕ್ಷಗಾನವನ್ನ ಆಡಿಸಿದ್ರು. ಮತ್ತೆ ಅದೊಂದು 50-60 ಪ್ರದರ್ಶನಗಳಾಗಿದ್ವು ಅಂತ ಕೂಡ ನಮಗೆ ಮಾಹಿತಿ ಸಿಗ್ತದೆ. ಅದೇ ರೀತಿಯಲ್ಲಿ ಮ್ಯಾಕ್ಬೆತ್ ಇದರ ರೂಪಾಂತರವನ್ನ ಶ್ರೀಯುತ ಸೂರಿಕುಮೇರು ಗೋವಿಂದ ಭಟ್ ಅವರು ಮ್ಯಾಕ್ಬೆತ್ ಆಗಿ, ಅಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಮ್ಯಾಕ್ಬೆತ್ ಆಗಿಯೇ ಅದನ್ನ ರಂಗಕ್ಕೆ ತಂದಿದ್ರು. ಅದೇ ರೀತಿ ಅದೇ ಪ್ರಸಂಗವನ್ನ ಹೊಸತೋಟ ಮಂಜುನಾಥ ಭಾಗವತರು ಮ್ಯಾಕ್ಬೆತ್ ಅನ್ನ ಮೇಘಕೇತ ಅಂತ ಯಕ್ಷಗಾನಕ್ಕೆ ಹೊಂದುವ ಹಾಗೆ ಬದಲಾಯಿಸಿ ಅವರು ರಂಗಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರು. ಒಂದೆರಡು ಕಡೆ ಏನಾದ್ರು ಪ್ರದರ್ಶನ ಆಗಿದೆ ಅಂತ ಅನ್ನೋದು ಮಾಹಿತಿ ಸಿಗ್ತದೆ ಹೊರತು ಆ ಪ್ರಸಂಗ ಪ್ರತಿ ಆಮೇಲೆ ಸಿಗ್ಲಿಲ್ಲ. ಹಾಗೆ ಅವರು ಹೊಸತೋಟ ಮಂಜುನಾಥ ಭಾಗವತರೆ ಆಲ್ ಈಸ್ ವೆಲ್ ದಟ್ಸ್ ಎಂಡ್ಸ್ ವೆಲ್ ಅದರನ್ನ ಆಧಾರವಾಗಿಟ್ಕೊಂಡು, ಶೇಕ್ಸ್ಪಿಯರ್ನ ನಾಟಕವನ್ನ ಆಧಾರವಾಗಿಟ್ಟುಕೊಂಡು ಗುಣಪನ ಕಲ್ಯಾಣ ಅಂತ ಹೇಳಿ ಹಾಸ್ಯ ಯಕ್ಷಗಾನವನ್ನ ಮಾಡಿದ್ರು ಅಂತನೋ ಸಿಗ್ತದೆ. ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಅವರು ಗರುಡ ಕೇಂಜವೆ ಅಂತನ್ನುವ ಪ್ರಸಂಗವನ್ನ ಬರೆದಿದ್ರು ಅಂತನ್ನೋದನ್ನ ಕೇಳಿದ್ದೇವೆ. ಇದೆಲ್ಲವೂ ಕೂಡ ಹೇಗೆ ಅಂತಂದ್ರೆ ಬರೆದಿದ್ದಾರೆ ಅಂತಾಗ್ಲಿ ಅಥವಾ ರಂಗಕ್ಕೆ ಬಂದಿದೆ ಅಂತಾಗ್ಲಿ ಅಲ್ಲಲ್ಲಿ ನಮಗೆ ಮಾಹಿತಿಗಳು ಸಿಗ್ತವೆ. ಆದ್ರೆ ಅದರ ಹಸ್ತಪ್ರತಿಯಾಗ್ಲಿ ಮುದ್ರಣ ಪ್ರತಿಯಾಗ್ಲಿ ಯಾವುದೂ ಕೂಡ ಸಿಗ್ಲಿಲ್ಲ. ಆಮೇಲೆ ಎಲ್ಲಾ ಪ್ರಸಂಗಗಳಿಗಿಂತ ಅಥವಾ ಅಂದ್ರೆ ಎಲ್ಲ ನಾಟಕಗಳಿಗಿಂತ ಹೆಚ್ಚು ಜನರಿಗೆ ಪರಿಚಯವಾಗಿರುವಂತಹದ್ದು ಅಂತ ಹೇಳಿದ್ರೆ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ಆಧಾರಿತ ಅನ್ನಲಾಗಿರುವ ಪಾಪಣ್ಣ ವಿಜಯ ಅಥವಾ ಗುಣಸುಂದರಿ. ಆ ಪ್ರಸಂಗವನ್ನ ಪಾದೇಕಲ್ಲು ಛತ್ರದ ವೆಂಕಟರಮಣ ಭಟ್ ಅಂತನ್ನುವರು 1960ರ ದಶಕದಲ್ಲಿ ಅದನ್ನ ರಂಗಕ್ಕೆ ತಂದಿದ್ರು. ಅದನ್ನ ಇತ್ತೀಚೆಗೆ ನಿಧನರಾಗಿರುವಂತಹ ಪೆರುವಡಿ ನಾರಾಯಣ ಹಾಸ್ಯಗಾರರು ಅದರಲ್ಲಿ ಪಾಪಣ್ಣನ ಪಾತ್ರವಾಗಿ ಅವರು ಹೆಸರು ಮಾಡಿ, ಎಲ್ಲಿಯವರೆಗೆ ಅಂತಂದ್ರೆ ಕೊನೆಗೆ ಪಾಪಣ್ಣ ಭಟ್ರು ಅಂತ ಕರೆಸಿಕೊಳ್ಳುವಷ್ಟರ ಮಟ್ಟಿಗೆ ಅವರು ಅದರಲ್ಲಿ ಹೆಸರು ಮಾಡಿದ್ರು ಆ ಪ್ರಸಂಗ. ಆಮೇಲೆ ಅದನ್ನ ಬಲಿಪ ನಾರಾಯಣ ಭಾಗವತರು ಚಂದ್ರಸೇನ ಚರಿತ್ರೆ ಅಂತದನ್ನ ಸ್ವಲ್ಪ ತಿದ್ದಿ ತಮ್ಮ ಜಯಲಕ್ಷ್ಮಿ ಅನ್ನುವ ಪುಸ್ತಕದಲ್ಲಿ ಅದನ್ನ ಪ್ರಕಟಿಸಿದ್ದಾರೆ. ಹಾಗೆ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಅವರೇ ಬರೆದಿರುವಂತಹ ಸೊಹರಬ್ ಮತ್ತೆ ರುಸ್ತುಮ್ ಅನ್ನೋ ಮ್ಯಾಥ್ಯೂ ಅರ್ನಾಲ್ಡ್ನ ಒಂದು ಸುದೀರ್ಘವಾದಂತಹ ಕವನ, ಅದು ಅಂದ್ರೆ ಒಂದು ರೀತಿಯ ಕಥಾಗೀತ ಅಂತ ಹೇಳ್ಬಹುದೇನು. ಅದರ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ದಳವಾಯಿ ಮುದ್ದಣ್ಣೆ ಅಂತ ಹೇಳಿ ಯಕ್ಷಗಾನ ಪ್ರಸಂಗ ಮಾಡಿದ್ದಾರೆ ತುಳು ಭಾಷೆಯಲ್ಲಿ. ಅದು ರಂಗದಲ್ಲಿ ಪ್ರದರ್ಶನಗೊಂಡಿದೆ ಮತ್ತು ಬಹುಶಃ 1 ವರ್ಷ ಅನ್ನುವ ಹಾಗೆ ಒಂದು ಮೇಳಗಳಲ್ಲಿ ಸಾಮಾನ್ಯವಾಗಿ ವಿಶೇಷವಾದ ಪ್ರಸಂಗಗಳನ್ನ ತಗೊಂಡ್ರೆ ಅದು ಆ ವರ್ಷಕ್ಕೆ ಇರ್ತದೆ ಅಥವಾ ಇನ್ನೊಂದು 2 ವರ್ಷ ಅದು ರಂಗದಲ್ಲಿ ಜೀವಂತ ಇರ್ತದೆ. ಆಮೇಲೆ ನಿಧಾನಕ್ಕೆ ಸೈಡ್ ಲೈನ್ ಆಗ್ತಾ ಹೋಗ್ತದಲ್ಲ, ಆ ರೀತಿಯ ಸಾಲುಗಳಲ್ಲಿ ಬರುವಂತಹ ಪ್ರಸಂಗಗಳಿವು. ಆಮೇಲೆ ಗ್ರೀಕ್ ನಾಟಕಕಾರ ಸೋಫೋಕ್ಲಿಸ್ ಅವನ ಈಡಿಪಸ್ ರೆಕ್ಸ್ ಅಂತನ್ನುವ ನಾಟಕ ಇದೆ. ಬಹುಶಃ ಹೆಚ್ಚಿನವರು ಕೂಡ ಸೈಕಾಲಜಿ ಬಗ್ಗೆ ಕೇಳುವಾಗೆಲ್ಲ ಈಡಿಪಸ್ ಕಾಂಪ್ಲೆಕ್ಸ್, ಇಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತೆಲ್ಲ ಮಾತಾಡ್ಕೋತೀವಲ್ಲ, ಅದೇ ಈಡಿಪಸ್ನೇ ಇದು. ಈಡಿಪಸ್ ರೆಕ್ಸ್ ಆಧಾರಿತ ಡಾಕ್ಟರ್ GS ಭಟ್ ಅವರು ಅದನ್ನ ರಾಜ ಆದಿಪಾಶ ಅಂತ ಹೇಳಿ ಬರೆದಿದ್ದಾರೆ. ಅದು 1-2 ಏನೋ ಪ್ರಯೋಗ ಆಗಿದೆ. ಹಾಗೆ ಹೋಮರ್ ಕವಿಯ ಇಲಿಯಡ್ ಮತ್ತೆ ಒಡಿಸ್ಸಿ ಈ ಮಹಾಕಾವ್ಯಗಳ ಆಧಾರಿತ ಹೊಸತೋಟ ಮಂಜುನಾಥ ಭಾಗವತರು ಬರೆದಿರುವಂತಹ ಉಲ್ಲಾಸದತ್ತ ವಿಜಯ, ಈ ಇಷ್ಟು ಪ್ರಸಂಗಗಳು ನಮಗೆ ಬಹಳ ಹೆಚ್ಚಾಗಿ ಕೇಳಿ ಬರುವಂತವು. ಹಾಗೆ ನಮಗೆ ಅದರ ಮುದ್ರಿತ ಪ್ರತಿ ಅಥವಾ ಹಸ್ತಪ್ರತಿಯ ರೂಪದಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಈಗ ಸಿಕ್ಕಿರುವಂತಹ ಈ ಅವಕಾಶದಲ್ಲಿ ಒಂದೊಂದೇ ಪ್ರಸಂಗವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗೋಣ. ಈ ಪ್ರಸಂಗಗಳನ್ನ ಗಮನಿಸುವುದಕ್ಕಿಂತ ಮುಂಚೆ 1-2 ಸಣ್ಣ ಸಿದ್ಧಾಂತಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತ ನನಗನ್ನಿಸ್ತದೆ.
ಲಿಂಡಾ ಹಚಿಯನ್ ಅಂತನ್ನುವ ಓರ್ವ ತತ್ವಶಾಸ್ತ್ರ ಅಧ್ಯಯನವನ್ನ ಮಾಡಿದಂತವರು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ತಮ್ಮ ಥಿಯರಿ ಆಫ್ ಅಡಾಪ್ಟೇಷನ್ ಅಂತ ಹೇಳಿ ಅವರ ಪುಸ್ತಕವನ್ನ ಅವರು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ನಾಟಕಗಳು ರಂಗಕ್ಕೆ ಬರುವಾಗ ಹೇಗೆ ಅಡಾಪ್ಟೇಷನ್ ಆಗ್ತಾ ಹೋಗ್ತವೆ, ರೂಪಾಂತರಗೊಳ್ತಾ ಹೋಗ್ತವೆ ಅಂತ ಅನ್ನೋದನ್ನ ಹೇಳುವಾಗ ಅವರು ಒಂದು ರೂಪದಲ್ಲಿ ನಾಟಕವನ್ನ ನೋಡೋದಕ್ಕೂ ವ್ಯತ್ಯಾಸ ಇರ್ತದೆ, ಅಲ್ಲಿ ಒಂದು ಸಣ್ಣ ಬಗೆಯ ರೂಪಾಂತರ ಆಗಿರ್ತದೆ ಅಂತನ್ನುವಲ್ಲಿಂದ ತೊಡಗಿ ಈಗ ಯಕ್ಷಗಾನ ರಂಗ ಹೆಚ್ಚು ಹೊಂದುವಂಥದ್ದು. ಯಾಕಂದ್ರೆ ಯಾವುದೇ ಒಂದು ಪ್ರದರ್ಶನ ಅದು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಈಗ ಇವತ್ತು ಆದಂತಹ ದೇವಿ ಮಹಾತ್ಮೆಯನ್ನು ನಾಳೆ ಪುನಃ ಜನ ನೋಡ್ತಾರೆ, 1000 ಸಲ ಬೇಕಿದ್ರು ನೋಡ್ತಾರೆ ಅಂತನ್ನುವಲ್ಲಿ ನಿನ್ನೆಯ ಮಹಿಷಾಸುರನಿಗೂ ಇವತ್ತಿನ ಮಹಿಷಾಸುರನಿಗೂ ಏನ್ ವ್ಯತ್ಯಾಸ ಆಯ್ತು, ನಿನ್ನೆ ಹೇಗಿತ್ತು ಇವತ್ತು ಹೇಗಿತ್ತು ಇದೆಲ್ಲವನ್ನು ಮಾತಾಡ್ತಾ ಹೋಗ್ತಾರೆ. ಅಲ್ಲಿ ಒಂದು ಪ್ರವೇಶ ಬರುವ ಕ್ರಮದಲ್ಲಿ ಇರ್ಬೋದು, ಅಥವಾ ಪ್ರವೇಶ ಎಲ್ಲಿಂದ ಬಂದ್ರು ಅಂತನ್ನುವಲ್ಲಿಂದ ಇರ್ಬೋದು, ದೊಂದಿ ಹಿಡಿಯೋದ್ರಲ್ಲಿ ಇರ್ಬೋದು. ಸೊ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ವ್ಯತ್ಯಾಸಗಳು ಇದೇ ಇರ್ತವೆ. ಹಾಗಾಗಿ ಅದು ಎಲ್ಲವೂ ಕೂಡ ರೂಪಾಂತರವೇ ಆಗಿರ್ತದೆ. ಇದೇ ಅಂಶವನ್ನ ಪ್ರಭಾಕರ್ ಜೋಶಿ ಅವರು ಬಹುಶಃ ತಮ್ಮ ಒಂದು ವಾಚಿಕ ಇದರಲ್ಲಿ ಅವರು ಕೂಡ ಅದನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಕೂಡ, ಪ್ರತಿಯೊಂದು ಪ್ರದರ್ಶನವೂ ಕೂಡ ರೂಪಾಂತರವೇ ಆಗಿರ್ತದೆ, ಅದು ಒಂದೇ ಆಗಿರೋದಿಲ್ಲ. ಅದಕ್ಕೆ ಕಾರಣ ಯಕ್ಷಗಾನದ ಅದರಲ್ಲಿರುವಂತಹ ಒಂದು ಸ್ವಾತಂತ್ರ್ಯ ಮತ್ತು ಸಂಭಾಷಣೆ ಅಂತ ಅನ್ನೋದು ಆಶು ಸಂಭಾಷಣೆಯೇ ಆಗಿರೋದ್ರಿಂದ. ಹಾಗಾಗಿ ಲಿಂಡಾ ಹಚಿಯನ್ ಏನ್ ಹೇಳ್ತಾರೆ ತಮ್ಮ ರೂಪಾಂತರ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರೆ, ಅದು ಎಲ್ಲವೂ ಕೂಡ ಯಕ್ಷಗಾನ ರಂಗಕ್ಕೂ ಕೂಡ ಹೊಂದುವಂಥದ್ದು. ಮತ್ತೆ ಯಾಕೆ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಯಾರು ಮಾಡ್ಬೇಕು. ಈಗ ಒಂದೇ ಪಾತ್ರವನ್ನ ಒಬ್ಬ ಕಲಾವಿದ ಮಾಡೋದಕ್ಕೂ ಇನ್ನೊಬ್ಬ ಕಲಾವಿದ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ಒಬ್ಬ ಕಲಾವಿದ ಅರ್ಥ ಹೇಳುವ ರೀತಿಗೂ ಇನ್ನೊಬ್ಬ ಕಲಾವಿದ ಅರ್ಥ ಹೇಳುವ ರೀತಿಗೂ ವ್ಯತ್ಯಾಸ ಇರ್ತದೆ. ಅದು ಎಲ್ಲವೂ ಕೂಡ ರೂಪಾಂತರದ ಒಂದೊಂದು ಭಾಗವೇ ಆಗಿ ನಮಗೆ ಕಾಣಿಸ್ತದೆ. ಅದು ಒಂದು ಗಮನದಲ್ಲಿ ಇಟ್ಕೊಳ್ಳೋಣ. ಅದೇ ರೀತಿಯಲ್ಲಿ ರುಸ್ತುಂ ಬರೋಚ ಅವರು ಒಂದು ಈ ಕಿಂಗ್ ಲಿಯರ್ನ ಕಥಕ್ಕಳಿಯಾಗಿ ಕಥಕ್ಕಳಿ ಕಿಂಗ್ ಲಿಯರ್ ಅಂತ ಹೇಳಿ ಒಂದು ಪ್ರದರ್ಶನವನ್ನ ಮಾಡ್ತಾರೆ. ಅದು ಇಂಗ್ಲೆಂಡ್ನಿಂದ ಬಂದಿರುವಂತಹ ಒಂದು ಟೀಮು ಇಲ್ಲಿಗೆ ಬಂದು ಕೇರಳಕ್ಕೆ ಬಂದು ಕಥಕ್ಕಳಿಯನ್ನ ಅಧ್ಯಯನ ಮಾಡಿ ಮತ್ತೆ ಅದನ್ನ ಶೇಕ್ಸ್ಪಿಯರ್ನ ಗ್ಲೋಬ್ ಥಿಯೇಟರ್ ನಲ್ಲಿ ಇಂಗ್ಲೆಂಡ್ ನಲ್ಲೇ ಪ್ರದರ್ಶನ ಮಾಡ್ತಾರೆ. ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅದು ಒಂಥರ ಲೋಲಕ ಸಿದ್ಧಾಂತ ಅಂತ, ಅಂದ್ರೆ ಪೆಂಡ್ಯುಲಮ್ ಥಿಯರಿ ಅಂತ ಕರಿತೇವೆ ಅದನ್ನ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎರಡು ಸಂಸ್ಕೃತಿಗಳ ನಡುವೆ, ಅಂದ್ರೆ ಸಾಂಸ್ಕೃತಿಕವಾಗಿ ಭಿನ್ನವಾದಂತಹ ಎರಡು ದೇಶಗಳು ಅಥವಾ ರಾಷ್ಟ್ರಗಳು ಅಥವಾ ರಾಜ್ಯಗಳು, ಇವುಗಳ ನಡುವೆ ಒಂದು ರಾಷ್ಟ್ರದ ನಾಟಕವನ್ನ ಇನ್ನೊಂದು ಕಡೆ ಆಡುವಾಗ ಬರೀ ಅಲ್ಲಿಂದ ಇಲ್ಲಿಗಷ್ಟೇ ಬರುವುದಿಲ್ಲ, ಇಲ್ಲಿಂದ ಅಲ್ಲಿಗೂ ಒಂದಷ್ಟು ಅಂಶಗಳು ಹೋಗ್ತವೆ ಅಂತ. ಬಹುಶಃ ಅದು ನಿಜ ಇರ್ಬೋದು. ಯಾಕಂದ್ರೆ ನಾವು ಟಿ.ಎಸ್. ಎಲಿಯಟ್ನೆಲ್ಲ ಓದುವಾಗ ಅಲ್ಲೂ ಕೂಡ ನಮ್ಮ ಭಗವದ್ಗೀತೆಯ ಸಾಲುಗಳು ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಓದುವಂತಹ ಸಾಲುಗಳೆಲ್ಲ ಬರ್ತವೆ. ಅದು ವಿಷ್ಣು ಸಹಸ್ರನಾಮಕ್ಕೆ ಭಗವದ್ಗೀತೆಯಲ್ಲೇ ಬಂದಿತ್ತು ಅಂತ ಅನ್ಕೊಳ್ಳುವ. ಹಾಗೆ ಅಂದ್ರೆ ಬರೀ ಒಂದು ಅಲ್ಲಿಂದ ಮಾತ್ರ ಇಲ್ಲಿಗೆ ಬರುದಿಲ್ಲ, ಅಂದ್ರೆ ಅದನ್ನ ಮಾತ್ರ ನಾವು ಶ್ರೇಷ್ಠವಾಗಿ ಕಾಣ್ಬೇಕಾಗಿಲ್ಲ. ಪೆಂಡುಲಂ ಲೋಲಕ ಹೇಗೆ ಇತ್ತಿಂದಿತ್ತ ಹೋಗ್ತಾನೆ ಇರ್ತದೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬರುವಾಗ ಅಲ್ಲಿಯ ಕೆಲವು ಅಂಶಗಳನ್ನ ತಗೊಂಡ್ ಬರ್ತದೆ, ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಇಲ್ಲಿಯ ಕೆಲವು ಅಂಶಗಳನ್ನ ತಗೊಂಡ್ ಬರ್ತದೆ ಅಂತ. ಹಾಗಿದ್ರೆ ಯಕ್ಷಗಾನವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ, ಬಹುಶಃ ಯಕ್ಷಗಾನ ಈಗ ಇತ್ತೀಚೆಗೆ ಇಲ್ಲಿ ಫ್ರಾನ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಯ್ತಲ್ಲ ತಂಡ, ಆದ್ರೆ ಅದು ಕನ್ನಡದಲ್ಲಿ ಪ್ರದರ್ಶನಗೊಂಡದ್ದು ಅಥವಾ ದೇವಿ ಮಹಾತ್ಮೆ ಅಂತ ನಮ್ಮ ಸಾಂಪ್ರದಾಯಿಕ ಪ್ರಸಂಗಗಳೇ ಪ್ರದರ್ಶನಗೊಂಡದ್ದು. ಆದ್ರೂ ಕೂಡ ಅಲ್ಲಿಯ ಪ್ರೇಕ್ಷಕರಿಗೆ ಇಲ್ಲಿಯ ಯಕ್ಷಗಾನ ನೋಡುವಾಗ ಅದೊಂದು ವಿಶಿಷ್ಟವಾಗಿ ಕಾಣಿಸ್ತದೆ. ಮತ್ತೊಂದು ರೂಪಾಂತರಕ್ಕೆ ಬರುವಾಗ, ಈ ತರದ ನಾಟಕಗಳ ಬಗ್ಗೆ ಬರುವಾಗ ಇನ್ನೂ ಒಂದು ಯೋಚನೆ ಮಾಡ್ಬೇಕಾಗಿರೋದು, ಒಂದು ಮರಳು ಗಡಿಯಾರ ಸಿದ್ಧಾಂತ ಅಂತ ಪ್ಯಾಟ್ರಿಸ್ ಟ್ರಾವಿಸ್ ಅಂತ ಅನ್ನುವ ಒಬ್ಬ ತತ್ವಶಾಸ್ತ್ರಜ್ಞ ಕೊಡ್ತಾನೆ. ಅದ್ರಲ್ಲಿ ಏನು ಅಂತಂದ್ರೆ ಈ ಅವರ್ ಗ್ಲಾಸ್ ಅಂತ ಹೇಳ್ತಾನೆ. ಅಂದ್ರೆ ಮೇಲೆ ಒಂದು ಬೋಗುಣಿ ತರ ಇರ್ತದೆ, ಕೆಳಗೊಂದು ಬೋಗುಣಿ ತರ ಇರ್ತದೆ. ಮೇಲೆ ಹಾಕಿದಂತಹ ಮರಳು ಕೆಳಗಿನ ಬೋಗುಣಿಗೆ ಬರುವಾಗ ಅದೊಂದು ಸಣ್ಣ ಕೊಳವೆಯ ಮೂಲಕ ಹಾದು ಬಂದ ಹಾಗಿರ್ತದೆ. ಆದ್ರೆ ಅದು ಮೇಲಿನ ಬೋಗುಣಿಯಲ್ಲಿ ಹೇಗೆ ಆ ಮರಳು ಸಂಯೋಜನೆಗೊಂಡಿತೋ ಅದೇ ರೀತಿಯಲ್ಲಿ ಕೆಳಗಿನ ಬೋಗುಣಿಯಲ್ಲೂ ಕೂಡ ಸಂಯೋಜನೆಗೊಳ್ಳುವುದಿಲ್ಲ ಅಂತ. ಅಂದ್ರೆ ಮೇಲಿಂದ ಕೆಳಗಡೆ ಬರುವಾಗ ಅದು ರೀಸೆಟ್ ಆಗ್ತದೆ, ತನಗೆ ಹೇಗೆ ಬೇಕೋ ಹಾಗೆ ರೀಸೆಟ್ ಆಗ್ತದೆ ಅಂತ. ಈ ನಮ್ಮ ಪಾಶ್ಚಾತ್ಯ ನಾಟಕಗಳನ್ನು ನಾವು ನೋಡುವಾಗ ಅದು ಹೆಚ್ಚು ಹೌದು ಅಂತ ಅನ್ನಿಸ್ತದೆ. ಯಾಕಂದ್ರೆ ಯಾವ ಸಂಸ್ಕೃತಿ ಕೂಡ ಅದರಿಂದ ಅದರಷ್ಟಕ್ಕೆ ಶ್ರೇಷ್ಠ, ಇನ್ನೊಂದು ಕನಿಷ್ಠ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರತಿ ಸಂಸ್ಕೃತಿಯೂ ಕೂಡ ಅದರ ಪಾಡಿಗೆ ಅದು ಶ್ರೇಷ್ಠವೇ ಆಗಿರ್ತದಲ್ವಾ. ಹಾಗಾಗಿ ಅಲ್ಲಿಂದ ಬಂದು ಈಗ ಫಾರಿನ್ ಆಗಿರುವಂತದ್ದು ಎಲ್ಲವೂ ಶ್ರೇಷ್ಠ ಅಂತ ಹೇಳಿ ನಾವು ತಗೊಳ್ಬೇಕಾಗಿಲ್ಲ ಅಂತನ್ನುವ ಅವನ ವಾದ ನಮ್ಮ ಯಕ್ಷಗಾನ ರಂಗಕ್ಕೆ ಹೆಚ್ಚು ಹೊಂದಾಣಿಕೆ ಆಗ್ತದೆ. ಈ ಮೂರು ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಪಾಪಣ್ಣ ವಿಜಯ ಹಾಗೆ ಮ್ಯಾಕ್ಬೆತ್ ಜೊತೆಗೆ ದಳವಾಯಿ ಮುದ್ದಣ್ಣ ಆಮೇಲೆ ಉಲ್ಲಾಸದತ್ತ ವಿಜಯ ಈ ಪ್ರಸಂಗಗಳನ್ನ ಇಲ್ಲಿ ಗಮನಿಸ್ತಾ ಹೋಗೋಣ.
ಪಾಪಣ್ಣ ವಿಜಯ ಅಥವಾ ಗುಣಸುಂದರಿ, ಅಥವಾ ಅದನ್ನ ಚಂದ್ರಸೇನ ಚರಿತ್ರೆ ಅಂತಲೂ ನಾವು ಪರಿಗಣಿಸುವ 1960ರ ದಶಕದಿಂದ ತೊಡಗಿ ಇಲ್ಲಿಯವರೆಗೂ ಕೂಡ, ಈಗ ಇತ್ತೀಚೆಗಿನ ಇದರಲ್ಲೂ ಕೂಡ ಗುಣಸುಂದರಿ ಅಂತ ಅನ್ನೋದು ಪರ್ಫಾರ್ಮೆನ್ಸ್ಗೆ ಬಂದಿರೋದೇ, ಪ್ರದರ್ಶನಗೊಂಡಿರುವಂತದ್ದಿದೆ. ಇದರ ಒಂದು ಕೌತುಕ ಏನು ಅಂತಂದ್ರೆ, ಒಂದು ಅರ್ಧ ಭಾಗದವರೆಗೆ ಮಾತ್ರ ಅದು ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ಹೌದು ಅಂತ ನಮಗೆ ಅನ್ನಿಸ್ತದೆ. ಆಮೇಲೆ ಅದು ತೀರ ಯಕ್ಷಗಾನವೇ ಆಗಿದೆ. ಯಾಕಂತಂದ್ರೆ ಅಲ್ಲಿ ಶಿವಪಾರ್ವತಿಯರು ಒರಿಜಿನಲ್ ನಾಟಕದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆಂತ ನಮ್ಮ ಯಕ್ಷಗಾನ ರಂಗಕ್ಕೆ ನಮಗೆ ದೇವರು ಬೇಕೇ ಬೇಕಾಗ್ತಾರೆ. ಆಮೇಲೆ ಅಲ್ಲಿ ಕಿಂಗ್ ಲಿಯರ್ನ ದುರಂತ ಏನು ಅದುವೇ ಮುಖ್ಯ ಆಗ್ತಾ ಹೋಗ್ತದೆ. ಆದ್ರೆ ನಮ್ಮ ಉದ್ದೇಶ ಯಕ್ಷಗಾನದಲ್ಲಿ ಜನರಿಗೆ ಜೀವನಕ್ಕೆ ಬೇಕಾಗಿರುವಂತಹ ಮೌಲ್ಯಗಳನ್ನ ಹೇಳುದು. ಹಾಗಾಗಿ ಆ ಮೌಲ್ಯಗಳನ್ನ ಹೇಳ್ಬೇಕಾದ್ರೆ ಕೇವಲ ದುರಂತವನ್ನಷ್ಟೇ ಪ್ರತಿಪಾದಿಸಿದ್ರೆ ಸಾಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ಬೇಕು, ಇಲ್ಲಿ ಅದು ಮಂಗಳದ ಜೊತೆಗೆ ಮುಕ್ತಾಯ ಆಗ್ಬೇಕು. ಹಾಗಿದ್ರೆ ಆ ಮಂಗಳ ಆಗೋದು ಅಂತಂದ್ರೆ ಏನು, ಒಳ್ಳೆಯದಾಗ್ಬೇಕು. ಆ ಒಳ್ಳೆಯದಾಗಬೇಕು ಅಂತಂದ್ರೆ ಒಳ್ಳೆಯತನವನ್ನ ಹೊಂದಿರುವಂತವರಿಗೆ ಒಳ್ಳೆಯದೇ ಆಗಬೇಕು. ಆ ರೀತಿಯಾಗಿ ಪ್ರಸಂಗ ಅಂದ್ರೆ ಒರಿಜಿನಲ್ ನಾಟಕ ಇರುವಂತದ್ದು ಬದಲಾಗ್ತದೆ. ಅಲ್ಲಿ ಮೂಲ ಕಥೆಯಲ್ಲಿ ಏನು, ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ನಲ್ಲಿ ಅವನು 60ರ ಅರುಳು ಮರಳು ಅಂತ ಹೇಳ್ಕೊಳ್ವ ಆ ಹಂತದಲ್ಲಿ ತನ್ನ ಮಗಳಂದ್ರ ಹತ್ರ ಕೇಳ್ತಾನೆ, ತನ್ನನ್ನ ಯಾರು ಎಷ್ಟು ಪ್ರೀತಿಸ್ತಾರೆ ಅದರ ಮೇಲೆ ತಾನು ರಾಜ್ಯವನ್ನ ವಿಭಾಗ ಮಾಡಿ ಕೊಡ್ತೇನೆ ಅಂತ. ದೊಡ್ಡ ಮಗಳಂದ್ರೆ ಇಬ್ಬರಿಗೂ ತಂದೆಯ ಈ ಉದ್ದೇಶ ಗೊತ್ತಾಗ್ತದೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಸುಮ್ನೆ ಪ್ರೈಸಿಂಗ್ ವರ್ಡ್ಸ್ ಅಂದ್ರೆ ಫ್ಲವರಿ ಲ್ಯಾಂಗ್ವೇಜ್ ಅಥವಾ ಒಂಥರ ಅವನಿಗೆ ಇಷ್ಟ ಆಗ್ಬೇಕು ಆ ರೀತಿಯ ಪದಗಳನ್ನೆಲ್ಲ ಹೇಳಿ, ಮಾತುಗಳನ್ನೆಲ್ಲ ಹೇಳಿ ಮೆಚ್ಚಿಸ್ತಾರೆ. ಅವರಿಗೆ ಹೆಚ್ಚು ಅಧಿಕ ಪಾಲು ಸಿಗ್ತಾ ಹೋಗ್ತದೆ. ಆದ್ರೆ ಕೊನೆಯವಳಾಗಿರುವಂತಹ ಕೊರ್ಡಿಲಿಯ ಅವಳೇನು ಹೇಳ್ತಾಳೆ ಅಂತಂದ್ರೆ, ತಾನು ಮಗಳಾಗಿ ತಂದೆಯನ್ನ ಎಷ್ಟು ಪ್ರೀತಿಸ್ಬೇಕು ಅಷ್ಟು ನಾನು ಪ್ರೀತಿಸ್ತೇನೆ, ಅದರ ಹೊರತಾಗಿ ಏನು ಅದಕ್ಕಿಂತ ಹೆಚ್ಚು ಇಲ್ಲ, ಅದಕ್ಕಿಂತ ಕಡಿಮೆಯೂ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಆ ಮಾತನ್ನ ಒಪ್ಪಿಕೊಳ್ಳಲಿಕ್ಕೆ ಕಿಂಗ್ ಲಿಯರ್ ಸಿದ್ಧ ಇರುವುದಿಲ್ಲ. ಯಾಕಂದ್ರೆ ಅವನಿಗೆ ಹೇಗೆ ದೊಡ್ಡ ಮಗಳಂದ್ರೆ ಹೇಗೆ ಏನ್ ಹೇಳ್ತಾಳೋ ಅದನ್ನೇ ತನ್ನ ಮುದ್ದಿನ ಮಗಳು ಕೂಡ ಹೇಳ್ಬೇಕು ಅಂತ ಅವನು ನಿರೀಕ್ಷೆ ಮಾಡಿರ್ತಾನೆ. ಹಾಗಾಗಿ ಅವನು ಅವಳಿಗೆ ಆಸ್ತಿಯಲ್ಲೂ ಯಾವ ಭಾಗವನ್ನು ಕೊಡದೆ ಕೊನೆಗೆ ಸ್ವಲ್ಪ ಉಳಿದ ಇಬ್ಬರಿಗಿಂತ ಕಡಿಮೆ ಅಂತ ಅನ್ಸುವ ಹಾಗೆ ಕಿಂಗ್ ಆಫ್ ಫ್ರಾನ್ಸ್ಗೆ ಮದುವೆ ಮಾಡಿ ಕೊಡ್ತಾನೆ. ಆಮೇಲೆ ದೊಡ್ಡ ಮಗಳಂದ್ರ ದ್ರೋಹ ಅವನಿಗೆ ಗೊತ್ತಾಗ್ತಾ ಹೋಗ್ತದೆ. ಆಮೇಲೆ ಕೊರ್ಡಿಲಿಯಾನು ತುಂಬಾ ಕಷ್ಟಪಡ ಈ ರೀತಿಯ ಕಥೆಗಳು. ಕೊನೆಯಲ್ಲಿ ಕೊರ್ಡಿಲಿಯಾನು ಸಾಯ್ತಾಳೆ, ಕಿಂಗ್ ಲಿಯರ್ ಕೂಡ ಸಾಯ್ತಾನೆ. ಆದ್ರೆ ನಮ್ಮ ಯಕ್ಷಗಾನಕ್ಕೆ ಬರುವಾಗ ಕೊನೆಯಲ್ಲಿ ಆ ರೀತಿ ದಾರುಣ ಸಾರಿದ ಹಾಗೆ ಒಂದು ಮೌಲ್ಯವನ್ನ ಸಾರಿದ ಹಾಗಾಗುದಿಲ್ಲ. ಅದಕ್ಕೆ ಏನಾಗ್ತದೆ, ಇಲ್ಲಿ ಬರುವಾಗ ಬದಲಾಗ್ತದೆ. ಕೊರ್ಡಿಲಿಯಾ ಅಂತಿರುವವಳು ಗುಣಸುಂದರಿಯಾಗಿ ನಮಗೆ ಕಾಣ್ತಾಳೆ. ಗುಣಸುಂದರಿ ಅಂತ ಹೇಳಿದ ಕೂಡಲೇ ಅವಳಲ್ಲಿ ನಾವು ನೋಡ್ಬೇಕಾಗಿರುವಂತ ಅಂಶಗಳು ಎಷ್ಟೊಂದಿರ್ತದೆ ಅಂದ್ರೆ, ಇಲ್ಲಿ ಕಥಾ ನಾಯಕಿಯಾಗಿ ಗುಣಸುಂದರಿ ನಮಗೆ ಕಾಣ್ತಾಳೆ. ರಾಜ ಉಗ್ರಸೇನ ಅಂದ್ರೆ ಕಿಂಗ್ ಲಿಯರ್ ಅನ್ನೋದು ಇಲ್ಲಿ ಬರುವಾಗ ರಾಜ ಉಗ್ರಸೇನನಾಗ್ತಾನೆ. ಹಾಗಂತ ಅವನ ಮೂರ್ಖ ನಿರ್ಧಾರ ಹೇಗೆ ಇಲ್ಲಿ ಇಷ್ಟೆಲ್ಲ ಕಷ್ಟಗಳಿಗೆ ಕಾರಣ ಆಯ್ತು ಅನ್ನೋದಕ್ಕಿಂತಲೂ ತನ್ನ ತಂದೆಯ ಒಂದು ತಪ್ಪು ನಿರ್ಧಾರದಿಂದ ತನ್ನ ಬದುಕಿನಲ್ಲಾಗುವಂತಹ ಕಷ್ಟ ಕೋಟಲೆಗಳನ್ನೆಲ್ಲ ಗುಣಸುಂದರಿಯಾದವಳು ತನ್ನ ಒಳ್ಳೆಯತನದಿಂದಲೇ ಹೇಗೆ ಗೆಲ್ತಾಳೆ ಅಂತ ಅನ್ನೋದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ಟ ಹಾಗೆ ಪ್ರಸಂಗ ಹೋಗ್ತದೆ. ಕೊನೆಯಲ್ಲಿ ತನ್ನ ತಂದೆಯನ್ನ, ಕಷ್ಟಕ್ಕೆ ಸಿಕ್ಕಿದಂತಹ ತನ್ನ ತಂದೆಯನ್ನ ಕೊರ್ಡಿಲಿಯ ತಾನೇ ಗುಣಸುಂದರಿ ತಾನೇ ಸ್ವತಃ ನೋಡ್ಕೊಳ್ತಾಳೆ. ಜೊತೆಯಲ್ಲಿ ಅವಳ ಮದುವೆ ಮಾಡಿಕೊಟ್ಟಂತಹ ಭಿಕ್ಷುಕ, ಇಲ್ಲಿ ಅದನ್ನ ಕಿಂಗ್ ಆಫ್ ಫ್ರಾನ್ಸ್ ಅನ್ನೋದನ್ನ ಒಬ್ಬ ಭಿಕ್ಷುಕನನ್ನಾಗಿ ತಗೊಂಡಿದ್ದಾರೆ. ಆ ಭಿಕ್ಷುಕ ನಿಜವಾಗಿ ಅವನೊಬ್ಬ ರಾಜಕುಮಾರನಾಗಿರ್ತಾನೆ, ಶಾಪಗ್ರಸ್ತ ರಾಜಕುಮಾರನಾಗಿರ್ತಾನೆ. ಈ ರೀತಿಯಾಗಿ ಕಥೆಗಳು ಬದಲಾಗ್ತಾ ಹೋಗ್ತವೆ. ಈ ರೀತಿಯಾಗಿ ಬದಲಾಗದೆ ಹೋದ್ರೆ ಬಹುಶಃ ನಮ್ಮ ಪ್ರೇಕ್ಷಕರು ಅದನ್ನು ಒಪ್ಕೊಳ್ಳೋದು ಯಕ್ಷಗಾನ ರಂಗದಲ್ಲಿ ಸಾಧ್ಯವಿಲ್ವೇನು. ಈಗ ಕಿಂಗ್ ಲಿಯರ್ ಆಗಿಯೇ ಪ್ರೆಸೆಂಟ್ ಮಾಡಿದ್ರೆ ಅದರ ಪರಿಣಾಮ ಒಂದು ರೀತಿಯಾಗಿರ್ಬೋದು. ಅದು ಗುಣಸುಂದರಿಯಾಗಿ ಬಂದಾಗ ಅಥವಾ ಪಾಪಣ್ಣ ವಿಜಯವಾಗಿ ಬಂದಾಗ ಅಥವಾ ಚಂದ್ರಸೇನ ಚರಿತ್ರೆಯಾಗಿ ಬಂದಾಗ ಜನ ಅದನ್ನು ಬಹಳ ತೆರೆದ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಒಂದು ಮುಖ್ಯ ಅಂಶವನ್ನ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, 1942ರಲ್ಲಿ ತೆಲುಗು ಭಾಷೆಯಲ್ಲಿ ಗುಣಸುಂದರಿ ಕಥಾ ಅಂತ ಒಂದು ಸಿನಿಮಾ ಬರ್ತದೆ, ಬ್ಲಾಕ್ ಅಂಡ್ ವೈಟ್ ಸಿನಿಮಾ. ಅದು ಯೂಟ್ಯೂಬ್ ನಲ್ಲಿ ನಿಮಗೆ ಲಭ್ಯ ಇದೆ, ನೀವು ಅನುಕೂಲ ಇದ್ದವರು ಅದನ್ನ ಒಂದ್ಸತಿ ನೋಡಬಹುದು. ಅದು ಆಕ್ಚುಲಿ ಏನು ಅಂತಂದ್ರೆ, ನಾವು ಯಕ್ಷಗಾನಕ್ಕೆ ತಗೊಂಡಂತಹ ಈ ಗುಣಸುಂದರಿ ಕಥೆಗೆ ಮೂಲ ಅದುವೇ. ಬಟ್ ಆ ಗುಣಸುಂದರಿ ಕಥಾ ಅಂತ ಅನ್ನೋದು ಸಿನಿಮಾ ರಂಗಕ್ಕೆ ಬರ್ಲಿಕ್ಕೆ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ಅಂದ್ರೆ ಲೂಸ್ಲಿ ಬೇಸ್ಡ್ ಆನ್ ಕಿಂಗ್ ಲಿಯರ್ ಅಂತ ಆ ರೀತಿಯಾಗಿ ಅಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ. ಅದರಲ್ಲಿ ಯಥಾವತ್ತಾಗಿ ಹೇಗೆ ನಮ್ಮ ಯಕ್ಷಗಾನ ಪ್ರಸಂಗ ಹೋಗ್ತದೆ ಅದೇ ರೀತಿಯಲ್ಲಿ ಆ ಸಿನಿಮಾವು ಕೂಡ ಇದೆ. ಇಲ್ಲಿ ಉಪ್ಪಂಗಳ ಶಂಕರನಾರಾಯಣ ಭಟ್ಟರು ಅವರ ತಮ್ಮ ತೆಂಕನಾಡ ಯಕ್ಷಗಾನದಲ್ಲಿ ಅವರು ಬರೆದಿರುವ ಹಾಗೆ ಅದು ಕಿಂಗ್ ಲಿಯರ್ನ ರೂಪಾಂತರ ಖಂಡಿತ ಅಲ್ಲ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಅದು ಎಲ್ಲೋ ಆಂಧ್ರ ಪ್ರದೇಶದ ಒಂದು ಜನಪದ ಕಥೆಯಿಂದ ಆ ಎಳೆಯನ್ನ ತಕೊಂಡಿದ್ದಾರೆ. ಅದು ಚಂದಮಾಮದಲ್ಲಿ 1960ರ ದಶಕದಲ್ಲಿ ಇದಾಗಿ ಇಂಥದ್ದು ಒಂಥರ ಧಾರಾವಾಹಿಯ ರೂಪದಲ್ಲಿ ಆ ಕಥೆ ಬರ್ತಾ ಇತ್ತು. ಅದನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರುವಂತಹ
ಕತೆ ಆಗಿರಬಹುದು ಅಂತ ಅವರು ಅದನ್ನ ಊಹಿಸಿದ್ರು. ಆದ್ರೆ ನಿಜಕ್ಕೂ ಅಲ್ಲಿ ಆಗಿರುವಂತದ್ದೇನು ಅಂದ್ರೆ ಗುಣಸುಂದರಿ ಕಥಾ 1942ರಲ್ಲಿ ಸಿನಿಮಾವಾಗಿ ಬಂದಿರುವಂತದ್ದು. ಅದನ್ನ ಚಂದಮಾಮದಲ್ಲಿ ಕಥೆಯನ್ನ ಬರೆದವರು, ಚಂದಮಾಮದ ಕಥೆ ಬಹುಶಃ ಅದು ತೆಲುಗು ಭಾಷೆಯಲ್ಲಿ ಇರೋದೇ, ಅದೇ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಳ್ಳುದು. ಹಾಗಾಗಿ ಅದು ಇತ್ಲಾಗಿ ಬಂತು. ಇಲ್ಲಿಗೆ ಬರುವಾಗ ಅದನ್ನ ಈ ಕಥೆ ಯಕ್ಷಗಾನ ರಂಗಕ್ಕೆ ಒಪ್ತದೆ ಅಂತ ಪರಿಗ್ರಹಿಸಿ ಅದನ್ನ ಯಕ್ಷಗಾನವಾಗಿ ಮಾಡಿದವರು ಪಾದೇಕಲ್ಲು ಛತ್ರದ ವೆಂಕಟರಮಣ ಭಟ್ರು. ಜೊತೆಗೆ ಅಲ್ಲಿ ಇವರ ಪೆರುವಡಿ ಅವರ ತಂಡ, ಅದರ ಜೊತೆಗೆ ಕೊಕ್ಕಡ ಈಶ್ವರ ಭಟ್ ಅವರು ಗುಣಸುಂದರಿ ಆಗಿರ್ತಾರೆ. ಅದಕ್ಕೂ ಮೊದಲು ಪಾತಾಳ ವೆಂಕಟರಮಣ ಭಟ್ರು ಗುಣಸುಂದರಿ ಆಗಿರ್ತಾರೆ. ಅವರೆಲ್ಲ ಜನರ ಮನಸ್ಸಿಗೆ ಬಹಳ ತಟ್ಟುವ ರೀತಿಯಲ್ಲಿ ಈ ಪ್ರಸಂಗವನ್ನ ಪ್ರಸ್ತುತಪಡಿಸಿದ್ದಾರೆ. ಆಮೇಲೆ ಇನ್ನೊಂದು ಎರಡನೆಯ ಪ್ರಸಂಗವನ್ನ ನಾವು ನೋಡೋದಾದ್ರೆ ಅದು ಮ್ಯಾಕ್ಬೆತ್. ಸೂರಿಕುಮಾರ್ ಗೋವಿಂದ ಭಟ್ ಅವರು ಬರೆದಂತಹ ಪ್ರಸಂಗ. 1977ರಲ್ಲಿ ಇದು ಉಜಿರೆ SDM ಕಾಲೇಜಿನಲ್ಲಿ ಒಂದು ಕಥೆ. ಮ್ಯಾಕ್ಬೆತ್ ಅನ್ನೋದು ಮ್ಯಾಕ್ಬೆತ್ ಆಗಿ ಅದರಲ್ಲಿ ಯಾವ ರೀತಿ ಕಥೆ ಹೋಗ್ತದೆ ಅದೇ ರೀತಿಯಲ್ಲಿ ಮ್ಯಾಕ್ಬೆತ್ ಅನ್ನ ಅವರು ಪ್ರಸಂಗ ಬರೀತಾರೆ. ಅವರು ಯಾವುದೇ ರೀತಿ ಹೆಸರುಗಳನ್ನ ಬದಲಾವಣೆ ಮಾಡುವುದಿಲ್ಲ. ಪದ್ಯಗಳಲ್ಲೂ ಕೂಡ ಅವರು ಯಾವುದೇ ಬದಲಾವಣೆಗಳನ್ನು ಮಾಡುವುದಿಲ್ಲ. ಈಗ ನಮಗೆ ಇಂಗ್ಲಿಷ್ ಪದಗಳು ಇದಕ್ಕೆ ಒಪ್ಪುದಿಲ್ಲ ಅಂತ ಅನ್ನೋದು ಹೌದು. ಈಗ ಉದಾಹರಣೆಗೆ ಅಲ್ಲಿ ಸ್ಕಾಟ್ಲೆಂಡಿನ ಅರಸನ ಇತ್ತ ಸ್ಕಾಟ್ಲೆಂಡಿನ ದೊರೆ ಅಂತಾನೆ ಹಾಗೆ ತಗೊಳ್ತಾರೆ. ಅದು ಅಲ್ಲಿ ಕೂಡ ಈ ಹೊಗಳಿಕೆ ಹೇಳುವಾಗ, ಈಗ ವಲ್ಲಿರೇನಯ್ಯ ಅಂತ ಹೇಳುವಾಗ ಸ್ಕಾಟ್ಲೆಂಡ್ಗೆ ಯಾರೆಂದುಕೊಂಡಿದ್ದೀರಿ, ಅದನ್ನ ಸಾಂಪ್ರದಾಯಿಕವಾದ ಯಕ್ಷಗಾನವನ್ನು ಮೆಚ್ಚಿಕೊಂಡವರು ಏನ್ ಹೇಳ್ತಾರೆ, ನಮ್ಮ ಮೊಸರಲ್ಲಿ ಕಲ್ಲು ಸಿಕ್ಕಿದ ಹಾಗಾಗ್ತದೆ ಅಂತ. ಅದು ನಿಜವೇ ಇರ್ಬೋದು. ಆದ್ರೆ ಅವ್ರು ಏನ್ ಹೇಳ್ತಾರೆ, ಗೋವಿಂದ ಭಟ್ರು ಪ್ರಸಂಗಕರ್ತರಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನಿಮಗೆ ಮ್ಯಾಕ್ಬೆತ್ ಅನ್ನ ಯಕ್ಷಗಾನ ರಂಗದ ಮೂಲಕ ಜನರಿಗೆ ಪರಿಚಯಿಸಬೇಕು ಅಂತ ಆದ್ರೆ ನಮಗೆ ಹೆಸರು ಬದಲಾವಣೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಅದು ಮ್ಯಾಕ್ಬೆತ್ ಆಗೋದಿಲ್ಲ. ಈಗ ನೀವು ಬೇರೆ ಏನೇ ಮಾಡಿದ್ರು ಅದು ಮ್ಯಾಕ್ಬೆತ್ ಆಗಿ ಕಾಣೋದಿಲ್ಲ. ಹಾಗಾಗಿ ಮ್ಯಾಕ್ಬೆತ್ ಅನ್ನ ಮ್ಯಾಕ್ಬೆತ್ ಆಗಿ ಕೊಡ್ಬೇಕಾದ್ರೆ ಹಾಗೆ ಕೊಡಿ. ಅದು ಮಾತ್ರ ಗಣಗಳಿಗೆ ಹೊಂದಿಸ್ಕೊಂಡು ನೀವು ಹೇಗ್ ಮಾಡ್ಬೇಕು, ಅದು ಒಬ್ಬ ಕವಿಯ ಇದಕ್ಕೆ ಕೌಶಲಕ್ಕೆ ಬಿಟ್ಟದ್ದು. ಹಾಗೆ ಭಾಗವತರು ಎಷ್ಟು ಚೆನ್ನಾಗಿ ಅದನ್ನ ರಂಗದಲ್ಲಿ ನಿರ್ದೇಶನ ಮಾಡ್ತಾರೆ ಅಂತ ಅನ್ನೋದಕ್ಕೆ ಬಿಟ್ಟದ್ದು ಅಂತ. ಹಾಗೆ ಅವರು ಅದು ಮೂಲ ಮ್ಯಾಕ್ಬೆತ್ ಕತೆ ಹೇಗೆ ಹೋಗ್ತದೆ, ಒಬ್ಬ ಮಹತ್ವಾಕಾಂಕ್ಷೆ ಇರುವಂತಹ ಒಬ್ಬ ದಳವಾಯಿ ಅಂತ ಹೇಳ್ಬೋದು, ಅಥವಾ ಒಂದು ಸಣ್ಣ ಪ್ರದೇಶದ ಅರಸ. ಹಾಗಂತ ತಾನು ಚಕ್ರವರ್ತಿ ಆಗ್ಬೇಕು ಅಂತ ಅನ್ನುವ ಮಹತ್ವಾಕಾಂಕ್ಷೆ ಹೊಂತಾನೆ. ಸ್ವತಃ ಅವನೇ ಮಹತ್ವಾಕಾಂಕ್ಷೆ ಹೊಂತಾನ ಅಂತ ಹೇಳೋದಕ್ಕಿಂತಲೂ ಹೇಗೆ 3 ಬಗೆಯ ಮಾಟಗಾತಿಯರು ಅವನಿಗೆ ತನ್ನ ಗೆಲುವಿಗೆ ಬರ್ತಾ ಇರುವಾಗ, ಒಂದು ಯುದ್ಧವನ್ನ ಗೆದ್ದು ಅವನು ಮತ್ತೆ ಬ್ಯಾಂಕೋ ಬರ್ತಾ ಇರುವಾಗ ಹೇಗೆ ಅವರು ಎದುರಾಗಿ 3 ಜನ ಮಾಟಗಾತಿಯರು ಎದುರಾಗಿ ಅವನಿಗೆ ದಿಕ್ಕು ತಪ್ಪಿಸ್ತಾರೆ. ಅಂದ್ರೆ ನೀನು ಹೀಗಾಗ್ತೀಯಾ, ಕಾಡರ್ನ ಅರಸ ಆಗ್ತೀಯಾ, ನೀನು ಚಕ್ರವರ್ತಿಯಾಗಿ ಮೆರಿತೀಯಾ, ಈ ತರ ಎಲ್ಲ ಹೇಳಿದಾಗ ಸಹಜವಾಗಿಯೇ ಅವನಿಗೆ ತಾನು ಇನ್ನೇನು ಸಾಧಿಸ್ಬೇಕು ಹೌದು ಅನ್ನಿಸ್ತದೆ, ಅಥವಾ ತನ್ನ ನಿಜವಾದ ಯೋಗ್ಯತೆಗೆ ಮೀರಿ ಇನ್ನೇನು ಅಂತ ಅವನಿಗೆ ಅನ್ನಿಸ್ತದೆ, ತಾನು ಸಾಧಿಸ್ಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ಅವನು ಪರ್ಯಾಯವಾಗಿ ಹೇಗೆ ಲೇಡಿ ಮ್ಯಾಕ್ಬೆತ್ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಅಥವಾ ಮನವೊಲಿಸ್ತಾಳೆ, ರಾಜ ಡಂಕನ್ ಅನ್ನ ಕೊಲ್ಲುವ ಹಾಗೆ ಹೇಗೆ ಪ್ರೇರೇಪಣೆ ಕೊಡ್ತಾಳೆ, ಅದೆಲ್ಲವೂ ಕೂಡ ಯಕ್ಷಗಾನದಲ್ಲಿ ಅದೇ ರೀತಿಯಾಗಿಯೇ ಕತೆ ಪ್ರಸ್ತುತಿ ಆಗಿದೆ. ಕೇವಲ ಅಲ್ಲಿ ಹೆಸರುಗಳು ನಾವು 2020ರಲ್ಲಿ ನಾವು ಅದನ್ನ ತುಮಕೂರಿನಲ್ಲಿ ಯಕ್ಷದೀವಿಗೆ ತಂಡದವರು ಪ್ರದರ್ಶನಕ್ಕೆ ತಂದೆವು. ಆದ್ರೆ ಆಗ ಸಾಕಷ್ಟು ವಿಮರ್ಶೆಗಳು ಅದರ ಕುರಿತಾಗಿ, ಬರೀ ವಿಮರ್ಶೆಗಳು ಅಂತಾನೂ ಅಲ್ಲ, ತುಂಬಾ ಕಟು ಮಾತುಗಳು ಕೂಡ ಬಂದು, ಯಾಕೆ ಈ ತರದ್ದೆಲ್ಲ ಮಾಡಿ ನೀವು ಯಕ್ಷಗಾನವನ್ನ ಹಾಳು ಮಾಡ್ತಾ ಇದ್ದೀರಿ, ಯಕ್ಷಗಾನ ರಂಗಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ಅಂತೆಲ್ಲ ಆಡಿದುದು ಇದೆ. ಆದ್ರೆ ಒಂದು ಕಥೆಯನ್ನ ಒಂದು ಪ್ರೇಕ್ಷಕರಿಗೆ, ಒಂದು ಆಡಿಯನ್ಸಿಗೆ ಪರಿಚಯಿಸಬೇಕು ಅಂತ ಅನ್ನುವ ಉದ್ದೇಶದಿಂದ ನೋಡಿದ್ರೆ ಅದು ಯಕ್ಷಗಾನ ರಂಗದ ಸಾಧ್ಯತೆ ಎಷ್ಟು, ಬೇರೆಯದನ್ನ ಸ್ವೀಕರಿಸಲಿಕ್ಕೆ ಅಥವಾ ತನಗೆ ಬೇಕಾದ ಹಾಗೆ ಅದನ್ನ ರೂಪಾಂತರಗೊಳಿಸಿ ತನ್ನ ಮಡಿಲಿಗೆ ಅದನ್ನ ತೆಗೆದುಕೊಳ್ಳಿಕ್ಕೆ ಯಕ್ಷಗಾನ ರಂಗ ಎಷ್ಟು ಸುಲಭ ಸಾಧ್ಯವಾಗಿದೆ, ಅದರ ಸಾಧ್ಯತೆ ಎಷ್ಟು, ಯಕ್ಷಗಾನದ ಮಿತಿ ಏನು ಅಥವಾ ಸಾಧ್ಯತೆ ಏನು, ಅದು ಎರಡನ್ನೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಈ ಪ್ರಯೋಗ ತುಂಬಾ ನೆರವಾಗಿದೆ. ಆದ್ರೆ ಅದರಲ್ಲಿ ಒಂದು 29 ಪಾತ್ರಗಳಿದ್ರೆ ನಾವು ರಂಗಕ್ಕೆ ತರುವಾಗ ಬರೀ 9 ಪಾತ್ರಗಳನ್ನ ತಗೊಂಡು ಬಂದೆವು. 4.5 ಗಂಟೆ ಕಾಲ ಬೇಕಾಗಿರುವಂತಹ ಪ್ರಸಂಗವನ್ನ ನಾವು 2.5 ಗಂಟೆಗೆ ಇಳಿಸಿಕೊಂಡು ಮಾಡಿದೆವು. ಇದೆಲ್ಲವೂ ಕೂಡ ಯಕ್ಷಗಾನದಲ್ಲಿರುವಂತಹ ಅದರ ಫ್ಲೆಕ್ಸಿಬಿಲಿಟಿ, ಅದೆಲ್ಲವೂ ಕೂಡ ಸಾಧ್ಯ. ಈ ಬಗೆಯ ಪ್ರಯೋಗಗಳು ಸಾಧ್ಯ ಇರುವುದರಿಂದಲೇ ಬಹುಶಃ ಈ ಬಗೆಯ ನಾಟಕಗಳು ಕೂಡ ಯಕ್ಷಗಾನ ರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಗ್ರಹಿಸಿಕೊಳ್ಳಬಹುದು. ಆಮೇಲೆ ಇನ್ನು ಮುಂದೆ ನಾವು ನೋಡ್ಬೇಕಾಗಿರುವಂತಹ ಪ್ರಸಂಗ ಅಂತ ಹೇಳಿದ್ರೆ ಮ್ಯಾಥ್ಯೂ ಅರ್ನಾಲ್ಡ್ ಅವರ ಸೊಹರಾಬ್ ಮತ್ತೆ ರುಸ್ತುಮ್ ಅಂತ ಅನ್ನುವ ದುರಂತ ಗೀತೆಯನ್ನು ಆಧರಿಸಿದಂತಹ ತುಳು ಪ್ರಸಂಗ. ಅದು ದಳವಾಯಿ ಮುದ್ದಣ್ಣೆ ಅಂತ. ಇದ್ರಲ್ಲಿ ಏನು ಅಂತಂದ್ರೆ, ರುಸ್ತುಮ್ ಅಂತ ಅನ್ನೋನು ಪರ್ಷಿಯಾದ ಒಬ್ಬ ಸಮರ್ಥ ದಂಡನಾಯಕನಾಗಿರ್ತಾನೆ. ಅವನು ತನ್ನ ದಂಡಯಾತ್ರೆಗೆ ಸಾಗಿ ಹೋಗುವಂತಹ ಸಂದರ್ಭದಲ್ಲಿ ಆರ್ಡರ್
ಆಡರ್ ಬೈಜನ್ ಅಂತ ಅನ್ನುವ ಒಂದು ಪ್ರದೇಶದ ಒಬ್ಬ ಸಣ್ಣ ಪ್ರಾಂತದ ಒಬ್ಬ ರಾಜ ಇರ್ತಾನೆ. ಅವನ ಮಗಳನ್ನ ಮದುವೆ ಮಾಡ್ಕೊಳ್ತಾನೆ. ಆಕೆ ಗರ್ಭವತಿ ಆದ ಮೇಲೆ ಇವನು ಅವಳನ್ನ ಅಲ್ಲಿಯೇ ಬಿಟ್ಟು ತನ್ನ ದಂಡಯಾತ್ರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾನೆ. ಇವಳು 9 ತಿಂಗಳು ಕಳೆದು ಮಗುವಿಗೆ ಜನ್ಮ ಕೊಡ್ತಾಳೆ. ಆದ್ರೆ ಅವಳ ಮನಸ್ಸಲ್ಲಿ ಸಣ್ಣ ಭಯ ಏನಿರ್ತದೆ ಅಂತಂದ್ರೆ, ಈ ಮಗು ಗಂಡು ಮಗು ಅಂತ ಗೊತ್ತಾದ್ರೆ ರುಸ್ತುಂ ಬಹುಶಃ ಅವನನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಗ್ಬೋದು ಅಂತ ಅನ್ನುವ ಭಯದಲ್ಲಿ ಅವಳು ಈ ಮಗುವಿಗೆ ಸೊಹರಾಬ್ ಅಂತ ಹೆಸರಿಡ್ತಾಳೆ. ಅವನಿಂದ ಅವನ ತಂದೆ ರುಸ್ತುಂ ಅಂತ ಅನ್ನುವ ಸತ್ಯವನ್ನ ಮುಚ್ಚಿಡ್ತಾಳೆ. ಮತ್ತು ಯಾವುದೇ ಕಾರಣಕ್ಕೂ ಭೇಟಿಯಾಗದಾಗ, ಮತ್ತು ಅವನಿಗೆ ರುಸ್ತುಮಿಗೆ ಏನು ಹೇಳಿ ಕಳಿಸಿರ್ತಾಳೆ ಅಂತಂದ್ರೆ, ಹುಟ್ಟಿದ ಮಗು ಹೆಣ್ಣು ಮಗು ಅಂತ ಹೇಳಿ ಕಳಿಸಿರ್ತಾಳೆ. ಆದ್ರೆ ಪ್ರಾಯಕ್ಕೆ ಬಂದಂತಹ ಸೊಹರಾಬ್ ತನ್ನ ತಂದೆ ಯಾರು ಅಂತ ಗೊತ್ತಾಗ್ಬೇಕು ಅಂತನ್ನುವ ಹುಡುಕಾಟದಲ್ಲಿ ಅವನು ತನ್ನ ಊರನ್ನ ಬಿಟ್ಟು ಸಾಗಿ ಬರ್ತಾನೆ. ಹಾಗೆ ಸಾಗಿ ಬರುವಾಗ ಏನಾಗ್ತದೆ ಅಂತಂದ್ರೆ, ಒಂದು ಯಾವುದೋ ಕಾರಣಕ್ಕಾಗಿ ಯುದ್ಧ ಎದುರಾಗ್ತದೆ. ಆ ಯುದ್ಧದಲ್ಲಿ ಆ ಕಡೆಯ ಸೈನ್ಯದಲ್ಲಿ ರುಸ್ತುಂ ಇರ್ತಾನೆ, ಈ ಕಡೆಯ ಸೈನ್ಯದಲ್ಲಿ ಸೊಹರಾಬ್ ಸೇರಿಕೊಳ್ಬೇಕಾಗ್ತದೆ. ತಂದೆ ಮಗನ ಎದುರು ಬದರಾಗ್ತಾರೆ, ಆದ್ರೆ ಅವರಿಗೆ ಗುರುತಿರುವುದಿಲ್ಲ. ಹಾಗಾಗಿ ಮೂಲಕಥೆಯಲ್ಲಿ ಏನು ಅಂತಂದ್ರೆ, ತಂದೆಯೇ ಮಗನನ್ನ ಕೊಲ್ತಾನೆ. ಕಥೆ ಇದು ಯಕ್ಷಗಾನ ರಂಗದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಹೋಗ್ತದೆ. ಅಂದ್ರೆ ರಾಜ್ಯ ರಕ್ಷಣೆಯ ನೆಪಕ್ಕಾಗಿ ಮುದ್ದಣ್ಣ ತನ್ನ ಹೆಂಡತಿಯಾದಂತಹ ಮಂಜಕ್ಕೆ ಅಂತನ್ನೋಳಿಂದ, ಅವಳು ಗರ್ಭಿಣಿಯಾಗಿದ್ದ ಸಮಯದಲ್ಲಿ ದೂರ ಆಗ್ಬೇಕಾಗ್ತದೆ. ಆದ್ರೆ ಮೋಸಗಾರರ ವಂಚನೆಯಿಂದ ಏನಾಗ್ತದೆ ಅಂದ್ರೆ, ಮುದ್ದಣ್ಣನ ಮೇಲೆ ರಾಜದ್ರೋಹದ ಆರೋಪ ಬರುತ್ತದೆ. ಅಂತ ಒಬ್ಬ ರಾಜದ್ರೋಹಿಗೆ ತಾನು ಮಗುವನ್ನು ತೋರಿಸಬಾರದು ಅಂತ ತೀರ್ಮಾನಕ್ಕೆ ಮಂಜಕ್ಕೆ ಬರ್ತಾಳೆ. ಅವಳು ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಮೋಸಕ್ಕೊಳಗಾಗಿ ದಿಕ್ಕಾಪಾಲಾಗ್ತಾ ಹೋಗ್ತಾಳೆ ಮಗನ ಜೊತೆಗೆ. ಇತ್ತ ಮಗನನ್ನ ಹುಡುಕ್ತಾ, ಹೆಂಡತಿ ಮತ್ತು ಮಗನನ್ನ ಹುಡುಕ್ತಾ ಮುದ್ದಣ್ಣ ಬರ್ತಾ ಇರ್ತಾನೆ. ಅವನು ಬೇರೆ ಬೇರೆ ರೀತಿಯಲ್ಲಿ ತನ್ನ ತಾಯಿನೆಲ್ಲದ ಸೇವೆಯನ್ನ ಮಾಡುತ್ತಿರ್ತಾನೆ. ಆಮೇಲೆ ಬಲ್ಲಾಳನಿಗೆ, ಅಲ್ಲಿ ಅರಸನಿಗೆ ಅವನು ನಿರ್ದೋಷಿ ಅಂತ ಹೇಳುದು ಗೊತ್ತಾಗಿ ಅವನನ್ನ ಮತ್ತೆ ದಳವಾಯಿಯಾಗಿ ನೇಮಿಸ್ತಾನೆ. ಆದ್ರೆ ಇನ್ನೇನ್ ಮಾಡ್ತಾರೆ ಅಂದ್ರೆ, ಕೆಲವು ಮಂದಿ ಧೂರ್ತರು ಅವನನ್ನ ಇನ್ನಷ್ಟು ಮಣಿಸ್ಬೇಕು ಅನ್ನುವ ಕಾರಣಕ್ಕೆ ಅವನ ಮಗನಾದ ಧರ್ಮಣ್ಣನನ್ನೇ ಇವನಿಗೆ ಎದುರಾಗಿ ಎತ್ತಿ ಕಟ್ಟುವಂತಹ ಪ್ರಯತ್ನ ಮಾಡ್ತಾರೆ. ಯುದ್ಧದಲ್ಲಿ ಇವನಿಗೆ ಮುದ್ದಣ್ಣನಿಗೆ ಧರ್ಮಣ್ಣ ಇರಿತಾನೆ. ಅಂದ್ರೆ ಅಲ್ಲಿ ಮೂಲ ಕಥೆಯಲ್ಲಿ ತಂದೆ ಮಗನನ್ನ ಕೊಂದ್ರೆ, ಯಕ್ಷಗಾನ ರಂಗದಲ್ಲಿ ಮಗ ತಂದೆಯನ್ನ ಕೊಲ್ತಾನೆ. ಅಂತೂ ಅಲ್ಲಿ ಅವನ ಕೈಯಲ್ಲಿರುವಂತಹ ತಾಯ್ತ ಒಂದು ಕಟ್ಟಿರುವಂತಹ ಕಾರಣ ಅದನ್ನ ನೋಡಿ ಇವನು ತನ್ನ ಮಗನೇ ಇರ್ಬೇಕು ಅಂತ ಹೇಳಿ ಅನ್ನಿಸ್ತದೆ. ಈ ರೀತಿಯಾಗಿ ಕತೆ ಮುಂದುವರಿತಾ ಹೋಗ್ತದೆ. ಅಂದ್ರೆ ಈ ಬಗೆಯ ಕಥೆಗಳು ಬಂದಾಗ ಒಂದು ರೀತಿಯಲ್ಲಿ ಮನುಷ್ಯರಿಗೆ ಸಹಜವಾದಂತಹ ಭಾವನೆಗಳು ಅಲ್ಲಿ ಇರೋದ್ರಿಂದಾಗಿ ಅದು ಯಕ್ಷಗಾನ ರಂಗಕ್ಕೂ ಕೂಡ ಒಪ್ತದೆ ಅಂತ. ಯಾಕಂದ್ರೆ ಮತ್ತೆ ಹಾಗೆ ನೋಡ್ತಾ ಹೋದ್ರೆ ಈಗ ಒಬ್ರಿಗೊಬ್ರು ಮೋಸ ಮಾಡುವಂಥದ್ದು, ದ್ವೇಷ ಸಾಹಸ, ಈಗ ಪಾಂಡವರು ಕೌರವರ ಕಥೆಯಲ್ಲಾದ್ರೂ ಬರುವಂಥದ್ದಷ್ಟೇ ಅಲ್ಲ. ಆ ರೀತಿಯ ಎಳೆಗಳೆಲ್ಲವೂ ಇರೋದ್ರಿಂದ ಮನುಷ್ಯರಿಗೆ ಸಹಜವಾದ ಭಾವನೆಗಳು ಯಾವುದಿದೆ ಆ ಭಾವನೆಗಳು ಇರುವಂತದ್ದು ಎಲ್ಲವೂ ಕೂಡ ಈ ರಂಗಕ್ಕೆ ಒಪ್ತದೆ. ಆದ್ರೆ ಅದನ್ನು ಯಕ್ಷಗಾನೀಯವಾಗಿಸಬೇಕು ಅಂತಂದ್ರೆ, ಯಕ್ಷಗಾನೀಯವಾಗಿ ಬಂದ್ರೆ ಮಾತ್ರ ಅದು ಉಳಿತದೆ ಅಂತ ಅನ್ನೋದು ಮಾತ್ರ ವಾಸ್ತವ ವಿಚಾರ. ಮುಂದಿನ ಪ್ರಸಂಗ ನಾವು ನೋಡಬಹುದಾಗಿರೋದು ಉಲ್ಲಾಸದತ್ತ ವಿಜಯ ಅಂತ. ಹೊಸತೋಟ ಮಂಜುನಾಥ ಭಾಗವತರು ಗ್ರೀಕ್ ಕವಿ ಹೋಮರ್ನ ಇಲಿಯಡ್ ಮತ್ತೆ ಒಡಿಸ್ಸಿ ಇದನ್ನ ಆಧಾರವಾಗಿಟ್ಟುಕೊಂಡು ಯಕ್ಷಗಾನ ರೂಪ ಕೊಟ್ಟಿದ್ದಾರೆ. ಹೆಲನ್ ಅನ್ನುವ ಸುಂದರಿಯ ಅಪಹರಣದ ಕಾರಣದಿಂದಾಗಿ ಟ್ರೋಜನ್ ವಾರ್ ಇರ್ತದೆ. ಅವಳನ್ನ ಹುಡುಕ್ಲಿಕ್ಕಾಗಿ ಇವನು ಒಡಿಸಿಯಸ್ ಅಂತ ನಾನು ಹೋಗ್ತಾನೆ, ಅದು ಯುಲಿಸಸ್ ಅಂತ ಹೋಗ್ತಾನೆ. ಇದು ತ್ರಯಾದ್ರಿ ವಿಜಯ, ದ್ವೀಪ ದಿಗ್ವಿಜಯ, ಸಾಮ್ರಾಜ್ಯ ವಿಜಯ ಅಂತ 3 ಭಾಗಗಳಲ್ಲಿ ಅವರನ್ನ ಪ್ರಸಂಗಕರ್ತರು ಬರೆದಿದ್ದಾರೆ. ಸುಬ್ರಹ್ಮಣ್ಯದ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಾರೆ ಬಾಲಚಂದ್ರ ಕರ್ಣಿಕರು ಅಂತ. ಅವರು ಅದನ್ನ ಭಾರತೀಯ ಕಲ್ಪನೆಗೆ ಒಪ್ಪುವ ರೀತಿಯಲ್ಲಿ ಕಥೆಯನ್ನ ಹೊಂದಿಸಿಕೊಡ್ತಾರೆ. ಅದನ್ನ ಹೊಸತೋಟ ಮಂಜುನಾಥ ಭಾಗವತರು ಉಲ್ಲಾಸದತ್ತ ವಿಜಯವಾಗಿ ಬರೀತಾರೆ. ಇಲ್ಲಿ ಒಡಿಸ್ಸಿಯಸ್ ಉಲ್ಲಾಸದತ್ತನಾಗ್ತಾನೆ, ಹೆಲನ್ ಅನ್ನೋಳು ಹೇಮರೇಖೆ ಆಗ್ತಾಳೆ, ಮೆನಲಾಸ್ ಮೀನರಥ ಆಗ್ತಾನೆ, ಪ್ಯಾರಿಸ್ ಪೌರೇಶ ಆಗ್ತಾನೆ, ಅಗಮೆಮ್ನನ್ ಆಗಮಸೇನನಾಗ್ತಾನೆ, ಸ್ಪಾರ್ಟಾ ದೇಶ ಅನ್ನೋದು ಸ್ಫಟಿಕ ದೇಶ ಆಗ್ತದೆ. ಈ ರೀತಿಯಾಗಿ ಅಂದ್ರೆ ಅದು ಇಂಗ್ಲಿಷ್ ಕತೆ ಗೊತ್ತಿದ್ದವರಿಗೆ ಈ ಹೆಸರುಗಳು ಕೂಡ, ಅಥವಾ ಇದು ಇಂಗ್ಲಿಷ್ ಹೆಸರುಗಳಲ್ಲ, ಆದ್ರೆ ಭಾರತೀಯ ಹೆಸರುಗಳೇ ಆದ್ರೂ ಕೂಡ ತೀರಾ ಹೊಂದುವ ರೀತಿಯಲ್ಲಿ ಅವರು ಹೊಸತೋಟ ಮಂಜುನಾಥ ಭಾಗವತರ ಆ ವಿಷಯದಲ್ಲಿ ತುಂಬಾ ಸೃಜನಶೀಲವಾಗಿ ಯೋಚನೆ ಮಾಡಿ ಪಾತ್ರಗಳನ್ನ ಹೊಂದಿಸಿದ್ದಾರೆ. ಇಲ್ಲಿ ಕತೆ ಹೇಗೆ ಹೋಗ್ತದೆ ಅಂದ್ರೆ, ಮೀನರಥನ ಮಡದಿ ಹೇಮರೇಖೆಯನ್ನು ರಕ್ತಪ್ರಭೆಯ ನೆರವಿನಿಂದ ಪೌರೇಶ ಅಪಹರಿಸ್ತಾ ಹೋಗ್ತಾನೆ. ಅವಳನ್ನ ಬಿಡಿಸ್ಕೊಂಡು ಬರೋದಕ್ಕಾಗಿ ಮೀನರಥ ಉಲ್ಲಾಸದತ್ತನ ನೆರವು ಕೋರ್ತಾನೆ. ಸಂಚಾರಿ ವರ್ತಕರ ರೂಪದಲ್ಲಿ ತ್ರಯಾದ್ರಿಗೆ ಉಲ್ಲಾಸದತ್ತ, ಮೀನರಥ, ಆಗಮಸೇನ ಇವರು ಹೋಗ್ತಾರೆ. ಪೌರೇಶನ ವಿರುದ್ಧ ಯುದ್ಧ ಸನ್ನದ್ಧರಾಗ್ತಾರೆ. ಪ್ರಾರಂಭದಲ್ಲಿ ಆ ಪೌರೇಶನಿಗೆ ಮೇಲುಗೈ ಆಗ್ತದೆ, ಆದ್ರೆ ಕೊನೆಯಲ್ಲಿ ಸ್ವಲ್ಪ ಇದು ದೈವಾನುಗ್ರಹ ಇವರ ಕಡೆಗೆ ಇರೋದ್ರಿಂದ ಉಲ್ಲಾಸದತ್ತ ಏನ್ ಮಾಡ್ತಾನೆ, ದೇಗುಲದಲ್ಲಿ ಇರುವಂತಹ ಒಂದು ಮರದ ಕುದುರೆಯನ್ನ ಅಪಹರಿಸಿ ಆ ಮೂಲಕ ಹೇಮ ರೇಖೆಯನ್ನ
ಅವಳಿಗೆ ತಪ್ಪಿಸಿಕೊಳ್ಳಿಕ್ಕೆ ನೆರವಾಗ್ತಾನೆ, ಯುದ್ಧದಲ್ಲಿ ಪೌರೇಶನನ್ನ ಕೊಲ್ತಾನೆ. ಈ ರೀತಿಯಾಗಿ ಕತೆ ಮುಂದುವರಿತದೆ. ಕೊನೆಯದ್ದು ಇನ್ನೊಂದು ನಾವು ನೋಡ್ಬೇಕಾಗಿರುವಂತದ್ದು ರಾಜ ಆದಿಪಾಶ ಅಂತ ಅನ್ನೋ ಪ್ರಸಂಗ. ಅದು ಈಡಿಪಸ್ ರೆಕ್ಸ್. ಇಲ್ಲಿ ಮನುಷ್ಯ ವಿಧಿಯನ್ನ ಮೀರಿ ನಡೆಯುವುದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ವಿಧಿಯ ಆಟದ ಮುಂದೆ ಅವನು ತಲೆ ಬೇಕಾಗ್ತದೆ ಅಂತ ಹೇಳುವಂತಹ ಒಂದು ನೀತಿ ಇರುವಂತ ಕಥೆ ಅದು. ಮೂಲ ಕಥೆ ಸೋಫೋಕ್ಲಿಸ್ನ ಈಡಿಪಸ್ ರೆಕ್ಸ್. ತಂದೆಯನ್ನು ಕೊಂದು ತಾಯಿಯನ್ನು ಮದುವೆ ಆಗುವಂತಹ ಒಬ್ಬ ನತದರ್ಶನ ಕಥೆ ಅದು. ಅಂದ್ರೆ ಇದು ಈ ಬಗೆಯ ಕಥೆ ಪ್ರಭಾಕರ ಜೋಶಿ ಅವರು ಹೇಳುವ ಹಾಗೆ ಭಾರತೀಯ ಕಲ್ಪನೆಯಲ್ಲಿ ಅದು ಸಾಧ್ಯವೇ ಇಲ್ಲ, ಇಲ್ವೇ ಇಲ್ಲ. ಇಲ್ಲಿ ಯಾವ ಕಥೆಯನ್ನ ನೀವು ನೋಡಿದ್ರು ಕೂಡ ತಂದೆಯನ್ನ ಕೊಂದು ತಾಯಿಯನ್ನೇ ಮಗ ಮದುವೆ ಆಗುವಂತಹ ದೃಷ್ಟಾಂತಗಳಿಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ವಾಲಿಯಂತಹ ಕಥೆಯಲ್ಲಿ, ವಾಲಿಮೋಕ್ಷದಂತಹ ಕಥೆಯಲ್ಲಿ ಬಂದ್ರು ಕೂಡ ಈಗ ತಮ್ಮನ ಹೆಂಡತಿಯನ್ನ ಅಪಹರಿಸಿಕೊಂಡು ಹೋಗಿ ಇಟ್ಕೊಂಡಿರುವಂತ ಉಲ್ಲೇಖಗಳು ಸಿಗಬಹುದೇ ಹೊರತು ತಂದೆಯನ್ನ ಕೊಂದು ತಾಯಿಯನ್ನು ಮದುವೆ ಆಗುವಂತಹ ವಿಚಾರ ಅದು ಭಾರತೀಯ ಕಲ್ಪನೆಗೆ ಅದು ಒಪ್ಪುವುದಿಲ್ಲ ಅಂತ. ಆದ್ರೆ ಅದನ್ನ ಯಕ್ಷಗಾನ ರಂಗಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ದಾರೆ. ಆ ಕಥೆ ಅದನ್ನು ಈಡಿಪಸ್ ರೆಕ್ಸ್ ಅಂತಲೇ ನಾವು ನೋಡಿದ್ರೆ ಅದನ್ನು ಬಹುಶಃ ನಾಟಕವನ್ನ ಯಕ್ಷಗಾನ ರಂಗಕ್ಕೆ ಬರುವಾಗ ಅದು ಹೇಗೆ ಒಪ್ತದೆ ಅಂತ ಅಷ್ಟೇ ಗಮನಿಸ್ಬೇಕೇ ಹೊರತು ಸೇವಾ ದೃಷ್ಟಿಯಿಂದ ನೋಡಿದ್ರೆ ಅದು ಒಪ್ಪಿಕೊಳ್ಳುವಂತ ಕಥೆ ಅಲ್ಲ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಕ್ಕಳಿಲ್ಲ ಅಂತ ಹೇಳಿ ಕೊರಗ್ತಾ ಇರ್ತಾರೆ ನರಪುರದ ಅರಸ ಲವಲೇಶ ಮತ್ತು ಭಗಂಧರಾದೇವಿ ಅಂತ. ಅವರಿಗೆ ಪುತ್ರ ಸಂತಾನ ಆಗ್ತದೆ. ಆದ್ರೆ ಮಗ ಹುಟ್ಟಿದ ಸಂಭ್ರಮವನ್ನ ಅವರು ಸಂಭ್ರಮಿಸ್ಲಿಕ್ಕೆ ಆಗದೆ ಇರುವ ಹಾಗೆ ಅಲ್ಲೊಂದು ಅಶರೀರವಾಣಿ ಆಗ್ತದೆ. ಏನು ಅಂತಂದ್ರೆ ಈ ಕಂದ ತಂದೆಯನ್ನ ಕೊಂದು ತಾಯಿಯನ್ನ ಕೂಡ್ತಾನೆ ಅಂತ ಹೇಳಿ ವಿಧಿ ಹೇಳ್ತದೆ. ಅರಸನಿಗೆ ಸಹಜವಾಗಿ ಸಿಟ್ಟು ಬರ್ತದೆ. ಅವನೇನ್ ಮಾಡ್ತಾನೆ, ಕಟುಕರಿಗೆ ಮಗುವನ್ನ ಕೊಟ್ಟು ಇದನ್ನ ಕೊಂದು ಮುಗಿಸಿ ಅಂತ ಹೇಳಿ ಹೇಳಿರ್ತಾನೆ. ಆಮೇಲೆ ಕಟುಕನಿಗೆ ಏನಾಗ್ತದೆ, ಈಗ ನಮ್ಮ ಇದ್ರಲ್ಲಿ ಬರ್ತದಲ್ಲ ದುಷ್ಟಬುದ್ಧಿ ಇದ್ರಲ್ಲಿ ಬರ್ತದಲ್ಲ, ಈಗ ಚಂದ್ರಹಾಸನನ್ನ ಕೊಲ್ಲಬೇಕು ಅಂತ ಹೇಳಿ ಕಳಿಸಿದ್ರು. ಅವನು ಕಟುಕರು ಏನ್ ಮಾಡ್ತಾರೆ, ಬರೀ ಒಂದು ಹೆಚ್ಚಿಗೆ ಇದ್ದ ಬೆರಳನ್ನ ಮಾತ್ರ ತುಂಡು ಮಾಡ್ಕೊಂಡು ಬಂದು ತೋರಿಸ್ತಾರೆ, ಮಗುವನ್ನ ಕಾಡಲ್ಲಿ ಬಿಟ್ಬಿಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಕಟುಕನಿಗೆ ತನ್ನದೊಂದು ಹಳೆಯ ಸಾಲ ಇರ್ತದೆ. ಅದನ್ನು ತೀರಿಸ್ಲಿಕ್ಕೆ ಬೇಕಾಗಿ ಈ ರಾಜನ ಮಗುವನ್ನ ಅವನು ಪಕ್ಕದ ರಾಜ್ಯದ ಒಬ್ಬ ಕಟುಕನಿಗೆ ಅವನು ಮಾರಾಟ ಮಾಡ್ತಾನೆ. ಅಲ್ಲೇನಾಗ್ತದೆ ಅಂದ್ರೆ ಆ ಕಟುಕ ಅರಸನಿಗೆ ಆ ಮಗುವನ್ನ ಒಪ್ಪಿಸ್ತಾನೆ. ಮಕ್ಕಳದಲ್ಲಿ ಇಲ್ಲದೆ ಇರುವಂತಹ ಮಗಧ ದೇಶದ ರಾಜ ಈ ಮಗುವನ್ನ ತನ್ನ ಮಗು ಅಂತ ಹೇಳಿ ಸಾಕ್ತಾನೆ. ಮುಂದೆ ಪ್ರಾಯ ಪ್ರಬುದ್ಧನಾದ, ಅವನಿಗೆ ಆದಿಪಾಶ ಅಂತೇಳಿ ಹೆಸರು ಕೊಟ್ಟಿರ್ತಾನೆ. ಪ್ರಾಯ ಪ್ರಬುದ್ಧನಾದಾಗ ಈ ಮಗನಿಗೂ ಕೂಡ ಆ ವಿಷಯ ಗೊತ್ತಾಗ್ತದೆ. ತನ್ನ ಕುರಿತಾಗಿ ಈ ಬಗೆಯ ಒಂದು ವಿಧಿ ಲಿಖಿತ ಇದೆ ಅಂತ ಅನ್ನೋದು ಗೊತ್ತಾಗ್ತದೆ. ಅವನಿಗೆ ಬಹಳ ಆಘಾತ ಆಗಿ ಅವನು ತನ್ನ ತಂದೆ ತಾಯಿಯರಿಂದ, ಅಂದ್ರೆ ಅವರು ನಿಜವಾಗಿ ಸಾಕು ತಂದೆ ತಾಯಿ ಅಷ್ಟೇ, ಅವರಿಂದ ಬೀಳ್ಕೊಟ್ಟು ಅವನು ಹೊರಟು ಬರ್ತಾನೆ. ಅಂತ ಪರಿಸ್ಥಿತಿ ಯಾವತ್ತಿಗೂ ಬರಬಾರದು ಅಂತ. ಆದ್ರೆ ಅವನು ಬರುವಾಗ ಏನಾಗ್ತದೆ ಅಂತಂದ್ರೆ ಆನ್ ದ ವೇ ಅವನ ನಿಜವಾದ ತಂದೆ ಅವನಿಗೆ ಎದುರಾಗ್ತಾನೆ. ಅಲ್ಲಿ ರಥದಲ್ಲಿ ಅವನು ಬರ್ತಿರ್ತಾನೆ, ಇವನು ಕುದುರೆಯಲ್ಲಿ ಹೋಗ್ತಿರ್ತಾನೆ. ಅವರಿಗೊಂದು ನಡುವೆ ಸಣ್ಣ ಸಂಘರ್ಷ ಆಗ್ತದೆ. ಅದರ ಪರಿಣಾಮವಾಗಿ ಅವನನ್ನ ಕೊಲ್ತಾನೆ. ಈ ರೀತಿಯಾಗಿ ಮತ್ತೆ ಅವನು ಊರಿಗೆ ಬರ್ತಾನೆ. ಊರಿಗೆ ಬರುವಾಗ ಅಲ್ಲಿಯ ಪರಿಸ್ಥಿತಿ ಹೇಗಿರ್ತದೆ, ಆ ರಾಜ್ಯದ ಅರಸನನ್ನು ಯಾರು ಕೊಲ್ತಾರೋ ಅವನು ರಾಣಿಯನ್ನ ಮದುವೆ ಆಗ್ಬೇಕು ಅಂತ ಇರ್ತದೆ. ಆ ಕಾರಣದಿಂದಾಗಿ ಮದುವೆ ಆಗ್ತಾನೆ, ಮಕ್ಕಳಾಗ್ತದೆ. ಇದೇ ರೀತಿಯಲ್ಲಿ ಒರಿಜಿನಲ್ ಈಡಿಪಸ್ ರೆಕ್ಸ್ ಅಲ್ಲಿ ಹೇಗೆ ಹೋಗ್ತದೋ ಅದೇ ರೀತಿಯಲ್ಲಿ ಇದು ಕೂಡ ಕಥೆ ಮುಂದುವರಿತದೆ. ಕೊನೆಯಲ್ಲಿ ಅಂಧಭೂತಿ ಅಂತ ಒಬ್ಬ ತ್ರಿಕಾಲಜ್ಞಾನಿಯ ಮೊರೆ ಹೋಗ್ತಾನೆ. ತನ್ನ ರಾಜ್ಯಕ್ಕೆ ಯಾವ ಬಗೆಯ ಕಷ್ಟ ಬಂತು ಅದನ್ನ ಪರಿಹರಿಸಲಿಕ್ಕೆ ಏನ್ ಮಾಡೋದು ಅಂತ. ಆದ್ರೆ ಅವನು ಪ್ರಾರಂಭದಲ್ಲಿ ಹೇಳಲಿಕ್ಕೆ ಅವನಿಗೆ ಧೈರ್ಯ ಸಾಲುವುದಿಲ್ಲ. ಅಂದ್ರೆ ಇದೆ ಟೈರೀಶಿಯಸ್ ಅಂತ, ಮೂಲಕತೆಯಲ್ಲಿ ಟೈರೀಶಿಯಸ್ ಅಂತ. ಯಾಕಂದ್ರೆ ಇವನ ಕಾರಣದಿಂದಲೇ ಆ ಊರಿಗೆ ತೊಂದರೆ ಆಗಿರ್ತದೆ ಅಂತ ಅನ್ನೋದನ್ನ ಹೇಗೆ ಹೇಳುದು, ರಾಜನ ಮುಂದೆ ಅದನ್ನು ಹೇಗೆ ಹೇಳುದು ಅಂತ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಆದ್ರೆ ಅವನೇನ್ ಯೋಚನೆ ಮಾಡ್ತಾನೆ ಅಂತಂದ್ರೆ ಅವನು ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಅದನ್ನ ಮುಚ್ಚಿಡ್ತಾ ಇದ್ದಾನೆ, ನಿಜವನ್ನ ಮುಚ್ಚಿಡ್ತಿದ್ದಾನೆ ಅಂತ ಸಿಟ್ಟು ಮಾಡಿಕೊಂಡಾಗ ಈ ಅಂಧಭೂತಿ ಹೇಳ್ತಾನೆ, ನಿನ್ನ ಕಾರಣದಿಂದಲಾಗಿ ಈ ಊರಿಗೆ ಸಮಸ್ಯೆ ಆಗಿರುದು ಅಂತ. ಅಲ್ಲಿ ಮತ್ತೆ ಪುನಃ ಅವನಿಗೆ ಒಂದು ಬಗೆಯ ಗೊಂದಲ ಆಗ್ತದೆ. ಒಂದೊಂದೇ ಪ್ರಕರಣಗಳು ಎಲ್ಲ ಕಣ್ಣಿಗೆ ಮುಂದೆ ಬರ್ತಾ ಹೋಗ್ತದೆ. ಅವನಿಗೆ ಅತ್ಲಾಗಿಂದ ತಾನು ಯಾರು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಭಗಂಧರಾದೇವಿ ಅಂದ್ರೆ ಮೂಲಕತೆಯಲ್ಲಿ ಒಪ್ಪಾಷ್ಟ, ಅವಳು ಮಗುವನ್ನು ಹೇಗೆ ಕಾಡಿಗೆ ಬಿಟ್ಟದ್ದು ಇದೆಲ್ಲ ಗೊತ್ತಾಗ್ತದೆ. ಆ ನಿಜವಾದ ಆ ಕಟುಕನನ್ನ ಕರೆಸ್ಕೊತಾರೆ. ಅದೆಲ್ಲ ಒಟ್ಟು ಪ್ರಕ್ರಿಯೆಗಳು ನಡೆದಾಗ ಈಡಿಪಸ್ಸಿಗೆ ತಾನೇ ಅಂತ ಮಹಾ ಧೂರ್ತ ಕೆಲಸ ಮಾಡಿದಂತವನು ಅಂತನ್ನುವ ಅರಿವಾಗ್ತದೆ. ಮತ್ತೆ ಅವನು ತನ್ನ ಕಣ್ಣುಗಳನ್ನ ಕಿತ್ಕೊಂಡು, ಮೂಲಕತೆಯಲ್ಲಿ ಹೇಗೆ ಕಣ್ಣುಗಳನ್ನ ಕಿತ್ಕೊಂಡು ಅವನು ಒಂದು ಬಗೆಯ ಹುಚ್ಚನೆ ಆಗಿ ಅವನು ಕಾಡಲ್ಲಿ ಹೋಗ್ತಾನೆ. ಆಮೇಲೆ ಅಂತ ಸಾಯ್ತಾನೆ. ಇತ್ಲಾಗಿ ಭಗಂಧರಾದೇವಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಸತ್ಯ ಗೊತ್ತಾದ ಮೇಲೆ ರಾಜ ಆದಿಪಾಶ ಅವನು ಆ ರೀತಿ ಕಣ್ಣುಗಳನ್ನ ಕಿತ್ಕೊಂಡು ಅಥವಾ ಆ ರೀತಿಯಾಗಿ ಕಾಡಿನಲ್ಲಿ ಹೋಗುದಿಲ್ಲ. ಅವನು ಎಲ್ಲವನ್ನು ತೊರೆದು ತಪಸ್ಸಿಗೆ ಸಾಗಿ ಬಿಡ್ತಾನೆ. ಅಂದ್ರೆ ಒಂದು ರೀತಿಯಲ್ಲಿ ಅವನಿಗೆ ತನ್ನ ಅರಿವು ಆಯ್ತು, ತಾನು ಏನು ಅನ್ನೋದು ಗೊತ್ತಾದಲ್ಲಿ ಅವನಿಗೆ ಮತ್ತೆ ತಾನು ರಾಜನಾಗಂತೂ ಮುಂದುವರಿಲಿಕ್ಕೆ ಆಗುದಿಲ್ಲ.
ಅಂತನ್ನುವ ಸತ್ಯ ಗೊತ್ತಾಗ್ತದೆ. ಅವನು ತಪಸ್ಸಿಗೆ ಹೋಗ್ತಾನೆ. ಅಂದ್ರೆ ತಾವು ಏನು ಪಾಪ ಮಾಡಿದೆವೋ ಆ ಎಲ್ಲ ಪಾಪಗಳಿಂದ ಮುಕ್ತರಾದ್ರೆ ಮಾತ್ರ ಮೋಕ್ಷಕ್ಕೆ ತಾನು ಅರ್ಹನಾಗ್ತಾನೆ ಅಂತ ಅನ್ನೋದು ಗೊತ್ತಿರ್ತದಲ್ಲ. ಆ ರೀತಿಯಾಗಿ ಅವನು ಸನ್ಯಾಸವನ್ನ ಸ್ವೀಕರಿಸಿ ತಪಸ್ಸಿಗಾಗಿ ಸಾಗಿ ಬಿಡ್ತಾನೆ ಅಂತನ್ನೋ ಅಲ್ಲಿಗೆ ಕಥೆ ಮುಕ್ತಾಯ ಆಗ್ತದೆ. ಇಲ್ಲಿ ಗ್ರೀಕ್ ಕಥೆಗಳಿಗೆ ಬಂದಾಗ ಒಂದು ಕುತೂಹಲದ ಅಂಶ ನಾವು ಗಮನಿಸ್ಬೇಕು. ನಮಗೆ ನಮ್ಮ ದೇಶದಲ್ಲಿ ಹೇಗೆ ಮುಕ್ಕೋಟಿ ದೇವತೆಗಳು ಅಂತ ನಾವು ಹೇಳ್ತೇವೋ ಅದೇ ರೀತಿಯಲ್ಲಿ ಗ್ರೀಕ್ ಪುರಾಣಗಳಲ್ಲಿಯೂ ಕೂಡ, ಗ್ರೀಕ್ ಮೆಥಾಲಜಿಯಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯ ದೇವರು, ದೇವತೆಗಳು, ಬೇರೆ ಬೇರೆ ಬಗೆಯ ಶಕ್ತಿಗಳು ಎಲ್ಲವೂ ಕೂಡ ಇರ್ತವೆ. ಹಾಗಾಗಿ ಅಲ್ಲಿಯ ಕಥೆ ಆ ಒಂದು ಕಾರಣಕ್ಕೆ ನಮಗೆ ನಮ್ಮ ನೆಲಕ್ಕೆ ಒಪ್ತದೆ. ಆದ್ರೆ ಈ ಇಡಿಪಸ್ ರೆಕ್ಸ್ ನಂತ ಒಂದು ಥೀಮ್ ಮಾತ್ರ ಬಹುಶಃ ಭಾರತೀಯ ಮನಸ್ಸುಗಳಿಗೆ ಒಪ್ಪಿಕೊಳ್ಳುವಂಥದ್ದಲ್ಲ ಅಂತ ಅನ್ನೋದನ್ನ ನಾವು ಸ್ವೀಕರಿಸ್ಬೋದು. ಆಮೇಲೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಬಗೆಯ ಪ್ರಸಂಗಗಳಿಂದ ಯಕ್ಷಗಾನ ರಂಗಕ್ಕೆ ಆಗ್ಬೇಕಾಗಿರೋದು ಏನು, ನಮಗೆ ಯಾಕೆ ಬೇಕು, ಈ ಬಗೆಯ ಕಥೆಗಳು ನಮಗೇನು ಬೇಕು ಅಂತ. ಇಲ್ಲಿ ಕೆಲವು ಸಾಲುಗಳನ್ನ ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಉಲ್ಲಾಸದತ್ತ ವಿಜಯದ ಮುನ್ನುಡಿಯಲ್ಲಿ ಹೊಸತೋಟ ಮಂಜುನಾಥ ಭಾಗವತರು ಬರೀತಾರೆ, ಈ ಪ್ರಯತ್ನದ ಮೂಲಕ ಆದಿ ಕವಿಗಳ ಸಾಲಿನಲ್ಲಿರುವ ಕವಿ ಹೋಮರನ ಹೆಸರನ್ನಾದರೂ ಹಂಬಲಿಸಿಕೊಳ್ಳುವ ಅವಕಾಶ ಇಲ್ಲಿದೆ. ದೇಶ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಶ್ರೇಷ್ಠ ಕವಿತ್ವವನ್ನು ಶ್ಲಾಘಿಸಲೇಬೇಕು. ಅಂತಹ ಸಹೃದಯತೆಗೆ ಇದೊಂದು ಅವಕಾಶ ಮಾತ್ರವಲ್ಲ, ಒಡಿಸ್ಸಿ, ಇಲಿಯಡ್ ಕಾವ್ಯವನ್ನು ಓದದ ಗ್ರಾಮೀಣರಿಗೂ ಆ ಕಥೆಯ ಭಾರತೀಯ ರೂಪಾಂತರ ಈ ಪ್ರಯೋಗದ ಮೂಲಕ ಸಿಗುತ್ತದೆ. ಮತ್ತೆ ಕಥಾ ಹಂದರ ಸುಪುಷ್ಟವಾಗಿದ್ದು ಪ್ರೇಕ್ಷಕರನ್ನು ಗೆಲ್ಲಬಲ್ಲಂತಹ ಪ್ರಸಂಗಗಳಾದರೆ ಅವು ಕೆಲ ಕಾಲ ಬಾಳುತ್ತವೆ. ರೂಪಾಂತರಗಳಿಂದ ಮೂಲ ಕವಿಗಳ ಆಶಯಕ್ಕೆ ಭಂಗ ಬರುವುದಿಲ್ವೇ ಅಂತ ಅನ್ನುವ ಪ್ರಶ್ನೆಯನ್ನ ನಾವು ಕೇಳ್ಕೊಂಡ್ರೆ ನಾವು ಉತ್ತರಿಸಬಹುದಾಗಿರೋದಿದೆ. ಈಗ ನಾವು ಯಕ್ಷಗಾನ ರಂಗದಲ್ಲಿ ಸಾಮಾನ್ಯವಾಗಿ ಆಡುವಂತಹ ರಾಮಾಯಣ ಮಹಾಭಾರತದ ಪ್ರಸಂಗಗಳೇ ಆದ್ರೂ ಮೂಲ ರಾಮಾಯಣ ಮಹಾಭಾರತಗಳನ್ನೇ ಆಧರಿಸಿ ಬರೆದಿರುವ ಪ್ರಸಂಗಗಳು ಆಗಿರುವುದಿಲ್ಲ. ಹೆಚ್ಚಿನ ಮಹಾಭಾರತದ ಪ್ರಸಂಗಗಳನ್ನ ಗಮನಿಸ್ಕೊಂಡ್ರೆ ಅವೆಲ್ಲವೂ ಕೂಡ ಕುಮಾರವ್ಯಾಸನ ಮಹಾಭಾರತದಿಂದ ಪ್ರೇರೇಪಣೆ ಪಡೆದಿರುವಂತವಾಗಿರ್ತವೆ. ಹೆಚ್ಚಿನ ಕೆಲವೆಲ್ಲ ಪದ್ಯಗಳು, ಈಗ ಕರ್ಣಭೇದನದಂತಹ ಪ್ರಸಂಗಗಳನ್ನ ಗಮನಿಸಿದ್ರೆ ಅವೆಲ್ಲ ಪದ್ಯಗಳು ಕೂಡ, ಈಗ ಕೊರಳ ಸೆರೆ ಹಿಗ್ಗಿದವು ರುಗುಜಲವು ರವನಿಸೆ ಅದಿರ್ಬೋದು, ಅಥವಾ ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಈ ಬಗೆಯ ಪದ್ಯಗಳೆಲ್ಲ ಯಥಾವತ್ತಾಗಿ ಅದರಲ್ಲೇನಿದೆ ಅದೇ ಪದ್ಯಗಳನ್ನೇ ತಗೊಂಡು ಬರ್ದಿರುವಂಥದ್ದು. ಆದ್ರೆ ಮೂಲ ಮಹಾಭಾರತದಲ್ಲೇ ಏನಿದೆ ಅಥವಾ ಮೂಲ ರಾಮಾಯಣದಲ್ಲೇ ಏನಿದೆ ಅದನ್ನೇ ಇಟ್ಕೊಂಡು ಬರ್ದಿರೋದು ಅಂತೇಳಿ ಅಲ್ಲ. ರಾಮಾಯಣದಲ್ಲೂ ನಮಗೆ 106 ಬಗೆಯ ರಾಮಾಯಣಗಳಿದ್ದಾವೆ. ಹಾಗಾಗಿ ಯಕ್ಷಗಾನ ರಂಗಕ್ಕೆ ಬರುವಾಗ ಸಣ್ಣ ಮಟ್ಟಿನ ಬದಲಾವಣೆಗಳು ಖಂಡಿತವಾಗಿ ಅಲ್ಲಿ ಆಗಿರ್ತವೆ. ಮತ್ತೆ ಈ ಕರ್ಣಾವಸಾನದ ಪ್ರಸಂಗಗಳಂಥದ್ದನ್ನ ಗಮನಿಸಿ ನೋಡಿದ್ರೆ ಮೂಲ ಮಹಾಭಾರತದಲ್ಲಿ ಕರ್ಣ ಮಹಾಧೂರ್ತ, ಈ ಇವರು ನಾರಾಯಣಾಚಾರ್ಯರ ಇದನ್ನ ನೋಡಿದ್ರೆ, ಮಹಾಭಾರತದ ಪಾತ್ರಗಳು ಅಂತ ಅನ್ನೋದನ್ನ ನೋಡಿದ್ರೆ ಅದರಲ್ಲಿ ಕರ್ಣನ ಕುರಿತಾಗಿ ನಾವು ಓದಿದ್ರೆ ನಿಜವಾಗಿಯೂ ಕರ್ಣನ ಪಾತ್ರವನ್ನ ರಂಗಸ್ಥಳದ ಮೇಲೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೇಡಪ್ಪ ಅಂತ ಪಾತ್ರವನ್ನ ನಾವು ರಂಗಸ್ಥಳದಲ್ಲಿ ಮಾಡ್ಲೇಬಾರದು ಅಂತ ಹೇಳಿ ಕಾಣಿಸುವಷ್ಟು ಮಟ್ಟಿಗೆ ಅವನು ಕೆಟ್ಟವನು. ಅಂದ್ರೆ ಈ ದ್ರೌಪದಿಗೆ ಆಗುವಂತ ಅವಮಾನದ ಹಿಂದೆ ಎಲ್ಲ ಅವನ ಐಡಿಯಾಗಳಿದ್ದಾವೆ. ಆ ರೀತಿ ಅಂದ್ರೆ ನಾವು ಅದನ್ನ ಏನ್ ಮಾಡಿದ್ರೆ, ಈಗ ಪಂಪ ಭಾರತಕ್ಕೆ ಬಂದಾಗ ಪಂಪನಿಗೆ ಅವನು ಕರ್ಣ ರಸಾಯನ ಮತ್ತೆ ಭಾರತಂ ಅಂತ ಹೇಳುವಲ್ಲಿ ಅವನಿಗೆ ಕರ್ಣನ ಕಥೆಯೇ ಮುಖ್ಯವಾಗಿ ಕಾಣಿಸ್ತದೆ. ಅವನ ದುಃಖ, ಅವನ ದುರಂತ, ಅಂದ್ರೆ ಇತ್ಲಾಗಿಂದ ಸೂರ್ಯನ ಮಗನಾಗಿ ಕುಂತಿಯ ಮಗನಾಗಿದ್ರು ಕೂಡ ಅವನಿಗೆ ಜೀವಮಾನ ಪೂರ್ತಿ ಗ್ರಹಣ ಬಿಡ್ಲಿಲ್ಲ ಅಂತ ಅನ್ನೋದೆಲ್ಲ ಇಟ್ಕೊಂಡು ಮಾತಾಡ್ತೇವಲ್ಲ, ಅಲ್ಲಿ ಕೂಡ ಹಾಗಿದ್ರೆ ಮೂಲ ಕಥೆಯಿಂದ ಬದಲಾವಣೆ ಆಗಿರ್ತದೆ. ಅಥವಾ ನಾವು ಗದಾ ಯುದ್ಧದ ಕೊನೆಯ ಸನ್ನಿವೇಶಗಳನ್ನೆಲ್ಲ ಗಮನಿಸ್ಕೊಂಡ್ರೆ ಅಲ್ಲಿ ನಮಗೆ ಕೌರವನು ಕೂಡ ಅಂತ ಒಬ್ಬ ಚಲಜಂಕ ಚಕ್ರೇಶ್ವರ ಅಂತ ಹೇಳಿ ಮೆರೆದಂತವನು ಕೂಡ ಕೊನೆಯಲ್ಲಿ ಅಂತ ಹೀನಾಯ ಪರಿಸ್ಥಿತಿಗೆ ಬರುವಾಗ ಅವನೊಂದು ಸ್ವಲ್ಪ ಬದಲಾಗ್ಬೇಕಿತ್ತಲ್ಲ, ಕೃಷ್ಣ ಎಲ್ಲವನ್ನೂ ಬದಲಾಯಿಸಿದ, ಅವನನ್ನು ಬದಲಾಯಿಸಬಹುದಿತ್ತಲ್ವಾ ಅಂತೇಳಿ ನಮಗೆ ಅವನಿಗೆ ಒಳ್ಳೆ ಮನಸ್ಸು ಕೊಡ್ಬಹುದಿತ್ತಲ್ಲ ಅಂತ ಅನ್ನಿಸ್ತಾರೆ. ಆದ್ರೆ ಅವನೇ ಹೇಳಿರೋದಿದೆಯಲ್ಲ, ಧರ್ಮ ಅಂದ್ರೆ ಏನೋ ನನಗೆ ಗೊತ್ತಿದೆ ಆದ್ರೆ ನಾನು ಅದನ್ನ ಆಚರಿಸಲಾರೆ, ಅಧರ್ಮ ಅಂದ್ರೆ ಏನು ಅಂತಲೂ ನನಗೆ ಗೊತ್ತಿದೆ ಆದ್ರೆ ಅದನ್ನ ನಾನು ಬಿಡ್ಲಾರೆ ಅಂತ ಅವನೇ ಹೇಳಿರುವಂತಹ ಸಾಲುಗಳನ್ನು ಉಲ್ಲೇಖ ಮಾಡ್ತೇವಲ್ಲ. ಆ ರೀತಿಯಾಗಿ ಅಂದ್ರೆ ಯಾವುದೂ ಕೂಡ ಮೂಲ ಕಥೆ ಹೀಗೆ ಇದ್ರೆ ಅದು ಹೀಗೇ ರಂಗಕ್ಕೆ ಬರ್ತದೆ ಅಂತಿಲ್ಲ. ಅದನ್ನ ಈಗ ಒಂದು ಪದ್ಯ ರೂಪದಲ್ಲಿ ಇರುವಂತದ್ದು ಅಥವಾ ನಾಟಕ ರೂಪದಲ್ಲಿ ಇರುವಂತದ್ದನ್ನು ನಾವು ಯಕ್ಷಗಾನಕ್ಕೆ ಬೇಕಾದ ಹಾಗೆ ಹೊಂದಿಸುವಾಗ ಅಲ್ಲಿ ಸಣ್ಣ ಪಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೇ ಬೇಕಾಗ್ತದೆ. ಯಾಕಂದ್ರೆ ಒಂದು ಕೇವಲ ಅಲ್ಲಿ ಮೌಲ್ಯಗಳ ಪ್ರತಿಪಾದನೆಯೂ ಆಗಿರೋದಿಲ್ಲ, ಯಾಕಂದ್ರೆ ಮನೋರಂಜನೆಯೂ ಇರಬೇಕಾಗ್ತದೆ. ಹಾಗಿದ್ರೆ ಆ ಮನೋರಂಜನೆಗೆ ಏನು ಬೇಕು, ಅದಕ್ಕೆ ಬೇಕಾದಂತಹ ಮಾರ್ಪಾಟುಗಳನ್ನ ನಾವು ಮಾಡಿಕೊಳ್ಳೇಬೇಕಾಗ್ತದೆ. ಮತ್ತೆ ಈ ಬಗೆಯ ಪಾಶ್ಚಾತ್ಯ ನಾಟಕಗಳನ್ನ ನಾವು ಗಮನಿಸ್ಕೊಂಡ್ರೆ, ಈಗ ಯಕ್ಷಗಾನದ ಕಾಸ್ಟ್ಯೂಮ್ಗಳಿಗೆ, ಯಕ್ಷಗಾನದ ವೇಷಭೂಷಣಗಳಿಗೆ ಅದಕ್ಕೆ ಅದರದ್ದೇ ಆದಂತ ಕೆಲವು
ಪ್ರಾಮುಖ್ಯತೆ ಇದೆ. ಈಗ ಕೆಂಪಿನಲ್ಲಿ ತೋರಿಸಿದ್ರೆ ಹೇಗೆ, ಹಸಿರಿನಲ್ಲಿ ತೋರಿಸಿದ್ರೆ ಹೇಗೆ, ಕಪ್ಪಿನಲ್ಲಿ ತೋರಿಸಿದ್ರೆ ಹೇಗೆ, ಹಳದಿ ಬಣ್ಣದಲ್ಲಿ ತೋರಿಸಿದ್ರೆ ಹೇಗೆ, ಆ ಎಲ್ಲ ಬಣ್ಣಗಳಿಗೂ ಕೂಡ ಕೆಲವು ನಿರ್ದಿಷ್ಟ ಅದು ಸಂಕೇತವಾಗಿ ಇರ್ತದಲ್ಲ. ಹಾಗಿದ್ರೆ ನಾವು ಪಾಶ್ಚಾತ್ಯ ನಾಟಕಗಳನ್ನು ತಗೊಳ್ಳುವಾಗ ಅಲ್ಲಿ ಯೂಸ್ ಮಾಡುವ ಹಾಗೆ ಗೌನುಗಳನ್ನು ಅಥವಾ ಈ ಫಿಮೇಲ್ ಕ್ಯಾರೆಕ್ಟರ್ಗಳಿಗೆ ಬಂದಾಗ ಗೌನುಗಳನ್ನು ಹಾಕಿಸಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಇಲ್ಲಿ ಅದು ಲೇಡಿ ಮ್ಯಾಕ್ಬೆತ್ ಅಂತ ಹೇಳಿ ತೋರಿದ್ರು ಕೂಡ ನಾವು ಹೇಗೆ ತೋರಿಸ್ಬೇಕು, ಒಂದು ಅಪ್ಪಟ ಸ್ತ್ರೀ ಪಾತ್ರ ಹೇಗಿರ್ತದೆ, ಈಗ ಮುಖ್ಯ ಸ್ತ್ರೀ ವೇಷಗಳು ಹೇಗಿರ್ತದೆ ಅದೇ ರೀತಿಯಾಗಿ ತೋರಿಸ್ಬೇಕಾಗ್ತದೆ. ಆದ್ರೆ ಮ್ಯಾಕ್ಬೆತ್ನ ನಾಟಕವನ್ನು ನಾನು ಇಲ್ಲಿ ಮತ್ತೆ ಹೇಳೋದಾದ್ರೆ, ಹೇಗೆ ಮಂಥರೆಯ ಕಾರಣದಿಂದಾಗಿ ಕೈಕೇಯಿ ಮನಸ್ಸು ಪರಿವರ್ತನೆ ಆಗ್ತದೋ ಅದೇ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಈ ಮಾಟಗಾತಿಯ ಕಾರಣವಾಗಿ ಅವಳ ಮನಸ್ಸು ಬದಲಾವಣೆ ಆಗ್ತದೆ. ಹಾಗಿದ್ರೆ ಇವಳ ಪಾತ್ರವನ್ನ ತೋರಿಸುವಾಗ ನಾವು ಕೈಕೇಯಿಯ ಪಾತ್ರವ ರೀತಿಯಲ್ಲಿ ಚಿತ್ರಣ ಕೊಡಬಹುದಾ? ಅದು ಸಾಧ್ಯ ಆಗ್ತದೆ. ಆಮೇಲೆ ಮ್ಯಾಕ್ಬೆತ್ನ ಪಾತ್ರವನ್ನಾದ್ರೂ ಅಷ್ಟೇ, ನಮ್ಮ ಇಲ್ಲಿಯ ಕೋಲು ಕಿರೀಟ ವೇಷ ಏನಿದೆ, ಕಪ್ಪಲ್ಲಿ ಈಗ ಕರ್ಣ ಆಗಿರ್ಬೋದು, ಕರೋ ಆಗಿರ್ಬೋದು, ಆ ಬಗೆಯ ಅಥವಾ ಸಾಮಾನ್ಯವಾಗಿ ಒಂದು ರಾಕ್ಷಸರನ್ನ ಬಿಂಬಿಸುವಂತಹ, ಕೆಟ್ಟ ಮನಸ್ಥಿತಿ ಇರುವಂತವರನ್ನು ಬಿಂಬಿಸುವಂತಹ ಪಾತ್ರವಾಗಿ ಕಾಣಿಸ್ಲಿಕ್ಕೆ ಬರ್ತದೆ. ಅದೇ ರೀತಿ ಒಳ್ಳೆಯತನವನ್ನ ತೋರಿಸ್ಲಿಕ್ಕೆ ಅಥವಾ ಒಂದು ಹೀರೋಯಿಸಮ್ ಅನ್ನ ತೋರಿಸ್ಲಿಕ್ಕೆ ಕೆಂಪು ತರದ್ದು, ಅಥವಾ ಸಾತ್ವಿಕ ಇದನ್ನು ತೋರಿಸ್ಲಿಕ್ಕೆ, ಈಗ ಅದರಲ್ಲಿ ಮ್ಯಾಕ್ಡಫ್ ಅಂತ ಒಂದು ಪಾತ್ರ ಬರ್ತದೆ ಮ್ಯಾಕ್ಬೆತ್ ಅಲ್ಲಿ. ಕೊನೆಯಲ್ಲಿ ಮ್ಯಾಕ್ಬೆತ್ ಅನ್ನ ಕೊಲ್ಲುವಂತವನು, ಒಂದು ಶಾಂತಿಯನ್ನ ಸ್ಥಾಪಿಸುವಂತವನು. ಅವನಿಗೆ ಹಸಿರು ಅಂಗಿಯ, ಈ ಅರ್ಜುನ, ದೇವೇಂದ್ರ ಈ ತರದ ಪಾತ್ರಗಳಿಗೆ ಮಾಡುವಂತಹ ವೇಷಭೂಷಣಗಳನ್ನ ಬಳಸ್ಕೊಂಡು ನಾವು ಮಾಡಿದ್ದೇವೆ. ಮತ್ತೆ ಈ ಕಿಂಗ್ ಲಿಯರ್ನ ಈಗ ರಾಜ ಉಗ್ರಸೇನ ಅಂತ ಹೇಳಿ ತಗೊಂಡ್ರೆ ಅಲ್ಲಿ ನಾಟಕೀಯ ರಾಜವೇಷವನ್ನ ಅಲ್ಲಿ ಬಳಸ್ತಾರೆ. ಆಮೇಲೆ ಕೊರ್ಡಿಲಿಯಾ ಅಂತ ಅವಳಿಗೆ ಸಾಂಪ್ರದಾಯಿಕವಾಗಿ ಹೇಗೆ ಸ್ತ್ರೀವೇಷ ಬೇಕೋ ಅದೇ ರೀತಿಯ ವೇಷಭೂಷಣಗಳನ್ನ ಬಳಕೆ ಮಾಡ್ಕೊಂಡು ಮಾಡ್ತಾರೆ. ಹೀಗೆ ಈ ರೀತಿಯಾಗಿ ವೇಷಭೂಷಣಗಳನ್ನ ನಮಗೆ ಹೇಗೆ ಬೇಕೋ, ಯಕ್ಷಗಾನ ರಂಗಕ್ಕೆ ಒಪ್ಪುವ ಹಾಗೆ ಹೇಗೆ ಬೇಕೋ ಅದೇ ಮಿತಿಯಲ್ಲಿ ನಾವು ಬಳಸಿಕೊಳ್ಬೇಕಾಗ್ತದೆ. ಮತ್ತೆ ಮುಖವರ್ಣಿಕೆ ಆದ್ರೂ ಕೂಡ ಅಷ್ಟೇ. ಈಗ ನಾಮಗಳನ್ನ ಹಾಕಿಕೊಳ್ಳುವಲ್ಲಿ ನಮಗೆ ವೈಷ್ಣವ ಪಂಥ ಆದ್ರೆ ಒಂದು, ಶೈವ ಪಂಥ ಆದ್ರೆ ಒಂದು ಅಂತ ಕೆಲವೆಲ್ಲ ಇರ್ತದಲ್ಲ, ಅದನ್ನೇ ನಾವು ಇಲ್ಲಿ ಫಾಲೋ ಮಾಡ್ಬೇಕಾಗಿಲ್ಲ. ಅದೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಹೇಗೆ ಮಾಡ್ಬೋದು ಅದನ್ನ ಯೋಚನೆ ಮಾಡಿಕೊಂಡು ನಾವು ತರ್ಲಿಕ್ಕೆ ಸಾಧ್ಯ ಇರ್ತದೆ. ಮತ್ತೆ ಪದ್ಯಗಳನ್ನ ಬಳಸ್ಕೊಳ್ಳುವಾಗ ಈಗ ಅದನ್ನ, ಈಗ ಏನು ದೇವೇಂದ್ರ ಬಲ, ಈಗ ಜನ ಇದ್ದಾರೆ ಅಂತಂದ್ರೆ ಒಂದು 4, 5, 6 ತಗೊಳ್ಲಿಕ್ಕೆ ಇರ್ತದೆ. ಕೆಲವೊಂದ್ಸತಿ ಬರೀ ಒಂದೇ ಬಲ ತಗೊಳ್ಲಿಕ್ಕೂ ಅಸಾಧ್ಯ ಆಗ್ತದೆ. ಆದ್ರೆ ಈ ಬಗೆಯ ನಾಟಕಗಳನ್ನ ಆಡುವಾಗ ಕೆಲವು ಆ ರೀತಿಯ ಮಿತಿಗಳು, ಈಗ ತೀರಾ ನಮಗೆ ಇಲ್ಲಿ ಇರುವಂತಹ ಫ್ರೀಡಮ್ ಅಲ್ಲಿ ಸಿಗದೆ ಹೋಗ್ಬೋದು. ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ, ಶೇಕ್ಸ್ಪಿಯರ್ನಂತಹ ನಾಟಕಗಳನ್ನ ನಾವು ಗಮನಿಸ್ಕೊಂಡ್ರೆ ಅವನ ಕೆಲವು ಸಂಭಾಷಣೆಗಳು ಅವು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಾವು ಸಾಹಿತ್ಯ ವಿದ್ಯಾರ್ಥಿಗಳಾಗಿ ನೋಡುವಾಗ್ಲೂ ಕೂಡ ಕೆಲವು ಸಂಭಾಷಣೆಗಳು ಬಹಳ ಮುಖ್ಯ ಆಗಿರ್ತದೆ. ಈಗ ಮ್ಯಾಕ್ಬೆತ್ ಅಲ್ಲಿ ಟುಮಾರೋ ಅಂಡ್ ಟುಮಾರೋ ಅಂಡ್ ಟುಮಾರೋ ಅಂತ, ಅದನ್ನ DVG ಅವರ ಕನ್ನಡ ಅನುವಾದ ಇದೆ, ಬಹಳ ಚೆನ್ನಾಗಿದೆ ಅದು. ನಾಳೆ, ಮರುಳು ನಾಳೆ, ಮತ್ತೊಮ್ಮೆ ನಾಳೆ ಅಂತ ಹೇಗೆ ತಗೊಂಡು ಹೋಗ್ತಾರೆ. ನಾವೇನ್ ಮಾಡಿದೆವು ಅಂತಂದ್ರೆ ಅದೇ ಬಗೆಯ, ಈಗ ಅದೊಂದು ಸ್ವಲ್ಪ ಹಳೆ ಕನ್ನಡ ಮಿಕ್ಸ್ ಆಗಿರುವಂತಹ ಅನುವಾದ, ಆ ಕೆಲವು ಪ್ರಮುಖವಾದಂತಹ ಸಂಭಾಷಣೆಯ ಭಾಗವನ್ನು ನಾವು ಅಲ್ಲಿ ಹೇಗೆ ಬೇಕೋ ಹಾಗೆ ತಗೊಂಡು, ಅಂದ್ರೆ ತೀರಾ ಆಶು ಸಾಹಿತ್ಯ ಅಂತ ಮಾಡ್ಲಿಕ್ಕೆ ಹೊರಟ್ರೆ ಶೇಕ್ಸ್ಪಿಯರ್ನ ನಾಟಕದ ಅದರ ಏನು ಆ ಸತ್ವವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದೇನೋ ಅಂತ ಅಂದ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಮೂಲ ಸಂಭಾಷಣೆಯನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ವು. ಆದ್ರೆ ಏನಾಗ್ತದೆ ಅಂತಂದ್ರೆ ಯಕ್ಷಗಾನದಲ್ಲಿ ನಮಗೆ ತೀರಾ ಅಷ್ಟು ಬಾಯ್ಪಾಠ ಮಾಡಿ ಮಾತಾಡೋದು ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನಮಗಲ್ಲಿ ಸ್ಪಾಂಟೇನಿಯಸ್ ಆಗಿ ಅಲ್ಲಿ ಪ್ರೇಕ್ಷಕರ ಪ್ರತಿಕ್ರಿಯೆ ಏನಿರ್ತದೆ ಸಾಮಾನ್ಯವಾಗಿ ಅದರ ಮೇಲೆ ಹೊಂದಿಕೊಂಡು ನಮ್ಮ ಸಂಭಾಷಣೆಗಳು ಬೆಳೀತಾ ಹೋಗ್ತದೆ. ಕೆಲವೊಂದ್ಸತಿ ಹೆಚ್ಚು ಮಾತಾಡ್ಬೋದು, ಕೆಲವೊಂದ್ಸತಿ ಕಡಿಮೆ ಮಾತಾಡ್ಬೋದು. ಆದ್ರೆ ಈ ಬಗೆಯ ಪಾಶ್ಚಾತ್ಯ ನಾಟಕಗಳನ್ನ ತೆಗೆದುಕೊಂಡಾಗ ತೀರಾ ಅಷ್ಟಮಟ್ಟಿಗಿನ ಸ್ವಾತಂತ್ರ್ಯವನ್ನ ನಾವು ತಗೊಳ್ಬಹುದು. ಆದ್ರೆ ತಗೊಂಡ್ರೆ ಏನಾಗ್ತದೆ ಅಂತಂದ್ರೆ ಬರಲೇಬೇಕಾಗಿರುವಂತಹ ಸಂಭಾಷಣೆಗಳು ಬರದೇ ಹೋಗ್ಬೋದು. ಅಂದ್ರೆ ಈಗ ಇಲ್ಲಿ ಲೇಡಿ ಮ್ಯಾಕ್ಬೆತ್ ಅನ್ನ ತೋರಿಸುವಾಗ ಅವಳು ತನ್ನ ಮನಸ್ಸು ತೀರಾ ಕಲ್ಲು ಮಾಡ್ಕೋತಾಳೆ, ಯಾಕಂದ್ರೆ ಡಂಕನ್ ಅನ್ನ ಕೊಲ್ಲೇಬೇಕು ಅಂತ ಹೇಳಿ ಹೇಳುವಾಗ ಅಲ್ಲಿ ಅವಳು ಹೇಳುವಂತ ಒಂದು ಸಾಲಿದೆ, ಈಗ ಒಂದು ಮಗುವಿಗೆ ಹಾಲು ಉಣಿಸುವಾಗ ತಾಯಿಯಾಗಿ ನಾನು ಯಾವ ಮಧುರ ಅನುಭೂತಿಯನ್ನು ಹೊಂದುತ್ತೇನೋ ಆ ಅನುಭೂತಿಯನ್ನು ನಾನು ಅನುಭವಿಸಬಲ್ಲೆ. ಆದ್ರೆ ಅದೇ ಕ್ಷಣಕ್ಕೆ ನನ್ಗೇನಾದ್ರೂ ಒಂದು ಕಾರ್ಯ ಸಾಧನೆ ಆಗ್ಬೇಕು ಅಂತ ಹೇಳಿ ಆದ್ರೆ ಅದೇ ಮಗುವನ್ನ ಮರುಕ್ಷಣದಲ್ಲಿ ಯಾವ್ದು ಹಾಲು ಕುಡಿದು ಹೊಟ್ಟೆ ತುಂಬಿ ನನ್ನ ಮುಖದ ನೋಡಿ ನಗುತ್ತಾ ಇರುವಂತಹ ಹಾಲುಗಲ್ಲದ ಹಸುಳೆಯನ್ನಾದ್ರೂ ನಾನು ಮಿದುಳು ಹೊರ ಚಿಮ್ಮುವ ಹಾಗೆ ಗೋಡೆಗೆ ಅಪ್ಪಳಿಸಬಲ್ಲೆ ಅಂತ ಅವಳು ಹೇಳುವಂತ ಮಾತುಗಳೆಲ್ಲ ಇದ್ದಾವೆ. ಕೆಲವೊಂದು ಸಂಭಾಷಣೆಗಳನ್ನ ಆ ರೀತಿ ಸಾಹಿತ್ಯದ ದೃಷ್ಟಿಯಿಂದ ಮುಖ್ಯ ಅನ್ನಿಸುವಂತ ಸಂಭಾಷಣೆಗಳನ್ನ ಆಸ್ ಇಟ್ ಈಸ್ ಉಳಿಸ್ಕೊಂಡು ನಾವು ರಂಗಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಮತ್ತೆ ಈ DVG ಅವರ ಕನ್ನಡ ಅನುವಾದದ ಮ್ಯಾಕ್ಬೆತ್ ಅಲ್ಲಿ ಅವರು ಒಂದು ಬಹಳ ಮುಖ್ಯವಾದ ಅಂಶಗಳನ್ನ ಹೇಳ್ತಾರೆ. ಯಾಕಂದ್ರೆ ಈ ಮಹತ್ವಾಕಾಂಕ್ಷೆ ಅಥವಾ ಆ ಕಾರಣಕ್ಕಾಗಿ ಬೇರೆಯವರ ಮೇಲೆ ನಾವು ಮಾಡುವಂತಹ ಆಘಾತಗಳಿರ್ಬೋದು, ಹಲ್ಲೆ ಇರ್ಬೋದು, ಅದೆಲ್ಲವೂ ಕೂಡ ಪ್ರಪಂಚದುದ್ದಗಲಕ್ಕೂ ಅದು ಪ್ರಸ್ತುತ ಅನ್ನಿಸುವಂತಹ ಭಾವನೆಗಳೇ ಅಥವಾ ಪ್ರಸ್ತುತ ಅನ್ನಿಸುವಂತಹ ಅಂಶಗಳೇ. ಹಾಗಾಗಿ ಅದು ಎಲ್ಲ ಕಡೆಯೂ ಕಾಮನ್ ಆಗಿ ಅದೇ ಆಗಿರೋದ್ರಿಂದ ನಮಗದು ಭಾರತೀಯತೆಗೂ ಭಾರತೀಯ ಕಥೆಗೂ ಕೂಡ ಅದು
ಒಪ್ತದೆ ಮತ್ತು ಆ ಬಗೆಯ ನಾಟಕಗಳನ್ನೇ ಆಡುವುದಾದ್ರೂ ಕೂಡ ಭಾರತೀಯತೆಯನ್ನ ಹೊದಿಸಿ ಅದನ್ನ ನಾವು ಇಲ್ಲಿಗೆ ತಗೊಂಡು ಬರ್ಬೇಕಾಗ್ತದೆ ಅಂತ. ಆ ದೃಷ್ಟಿಯಿಂದ ನೋಡುವಾಗ ಈ ಬಗೆಯ ಪಾಶ್ಚಾತ್ಯ ನಾಟಕಗಳು ಯಕ್ಷಗಾನ ರಂಗಕ್ಕೆ ಬಂದ್ರೆ ತೀರಾ ಅಪಚಾರ ಏನೂ ಆಗುದಿಲ್ಲ, ಅಥವಾ ತರುವುದಿದ್ರೂ ನಾವು ಅಪಚಾರ ಆಗದ ರೀತಿಯಲ್ಲಿ ಅದನ್ನು ತರಬೇಕು ಅನ್ನೋ ಎಚ್ಚರ ನಮಗಿರ್ಬೇಕು. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ನಾವು ನೋಡಿದ್ರೆ ಯಕ್ಷಗಾನ ರಂಗಭೂಮಿ ಅಂತ ಅನ್ನೋದು ಅದು ಒಂದು ರೀತಿಯ ಆರಾಧನಾ ಕಲೆ. ಎಷ್ಟೋ ಮನಸ್ಸುಗಳಿಗೆ ಅದೊಂದು ಆರಾಧನಾ ಕಲೆಯಾಗಿ ನೋಡಿದಾಗ ಬೇರೆಯದನ್ನ ಅಲ್ಲಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಯಕ್ಷಗಾನವನ್ನು ವಿಸ್ತರಿಸುವ ದೃಷ್ಟಿಯಿಂದ ಅಥವಾ ಪಾಶ್ಚಾತ್ಯ ಕಥೆಯನ್ನ ಇಲ್ಲಿಗೆ ಪರಿಚಯಿಸುವ ದೃಷ್ಟಿಯಿಂದ ಈ ಬಗೆಯ ನಾಟಕಗಳನ್ನ ತರುವ ರೀತಿಯಲ್ಲಿ ನಾವು ನೋಡಬಹುದು. ಪ್ರಯೋಗವಾಗಿ, ಅದು ಪ್ರದರ್ಶನಕ್ಕೆ ಬರ್ಲೇಬೇಕಂತ, ಯಾಕಂದ್ರೆ ಪ್ರಯೋಗವಾಗಿ ನೋಡುವುದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತನೂ ಒಂದು ಸಣ್ಣ ತೀರ್ಮಾನವನ್ನು ನಾವು ತೆಗೆದುಕೊಳ್ಳಬಹುದು. ಇದಿಷ್ಟು ಬಹುಶಃ ನಾನು ನನ್ನ ಕಡೆಯಿಂದ ಹೇಳಬಹುದಾಗಿರುವಂತಹ ಮಾತುಗಳು. ನಿಮಗೇನಾದ್ರೂ ಪ್ರಶ್ನೆಗಳಿದ್ದಲ್ಲಿ ನಾನು ಉತ್ತರಿಸುವ ಪ್ರಯತ್ನವನ್ನಂತೂ ಮಾಡಬಲ್ಲೆ. ಹಿರಿಗಣ್ಣ ಪ್ರಶ್ನೆಗೆ ಏನಿತ್ತು ಕೇಳೋಲಿ. ಅಥವಾ ಪ್ರಶ್ನೆಗಳೇ ಅಲ್ಲದಿದ್ರು ನಿಮ್ಮ ಅನಿಸಿಕೆಗಳನ್ನಾದ್ರೂ ಹೇಳ್ಬೋದು, ಅಥವಾ ಈ ಬಗೆಯ ಪ್ರಸಂಗಗಳು ನಿಮಗೇನಾದ್ರೂ ಸಿಕ್ಕಿದಿದ್ರೆ ನೀವು ನನಗೆ ಅದನ್ನು ಒದಗಿಸಿದ್ರು ತುಂಬಾ ಉಪಕಾರ ಆಗ್ತದೆ. ಈಗ ಇವರ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ರ ಗೆಂಡ ಸಂಪಿಗೆ ಪ್ರಸಂಗ ಆಗಿರ್ಬೋದು, ಹ್ಯಾಮ್ಲೆಟ್ ಆಧಾರಿತ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಗರುಡ ಕೇಂಜವೆ ಅನ್ನುವ ಪ್ರಸಂಗ ಆಗಿರ್ಬೋದು. ಈ ತರದ ಪ್ರಸಂಗಗಳು ಸಿಕ್ಕಿದ್ರೆ ನೀವು ನನಗೆ ತಲುಪಿಸಿದ್ರೂ ನನಗೆ ತುಂಬಾ ಅನುಕೂಲ ಆಗ್ತದೆ. ನೋಡಿದವರಿದ್ರೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಪ್ರಶ್ನೆಗೆ ಏನಿಲ್ಲ. ಮೇಡಮ್, ನೀವು ಹೇಳಿರುವಂತದ್ದು ಬಹಳ ಉಪಯುಕ್ತವಾದ ಮಾಹಿತಿ. ಆದ್ರೆ ನನಗೆ ನಿಮ್ಮ ಪ್ರೆಸೆಂಟೇಶನ್ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಬರ್ಲಿಕ್ಕೆ ಶುರು ಆಯ್ತು. ಏನಂತ ಹೇಳಿದ್ರೆ, ಈಗ ನಮ್ಮ ಭಾರತದ ಒಳಗೆಯೇ ಒಂದಷ್ಟು ಈಗ ಭಾರತದ ಒಳಗೆ ಅಂತ ಹೇಳುದಲ್ಲ, ಪ್ರಪಂಚದ ಉದ್ದಗಲಕ್ಕೂ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ ಮತ್ತು ಬೇರೆ ಬೇರೆ ಆ ತರ. ಈಗ ನಮಗೆ ಚೈನಾದಲ್ಲಿ ಹೋದ್ರೂ ಕೂಡ ಒಂದಷ್ಟು ಕಥೆಗಳು ಸಿಗ್ತದೆ, ಆಫ್ರಿಕಾದಲ್ಲಿ ಸಿಗತ್ತೆ, ಭಾರತದ ಒಳಗೆ ಒಂದಷ್ಟು ಜಾನಪದ ಕಥೆಗಳು ಸಿಗತ್ತೆ. ಆಕ್ಚುಲಿ ಆ ರೀತಿಯಲ್ಲಿ ಯಕ್ಷಗಾನ ಈಗ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಆ ಜನಾಂಗಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳು ನಮಗೆ ಸಿಕ್ತಿತ್ತು. ಅಲ್ಲಿಯ ನಂಬಿಕೆಗಳ ಬಗ್ಗೆ, ಅಲ್ಲಿಯ ಸಂಪ್ರದಾಯಗಳ ಬಗ್ಗೆ, ಅವರ ಕಾನ್ಫ್ಲಿಕ್ಟ್ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ವ್ಯಾಲ್ಯೂಸ್, ಕೆಲವು ಮೌಲ್ಯಗಳನ್ನು ಉಳಿಸಿಕೊಳ್ಳಿಕ್ಕೆ ಹೋರಾಟದ ಬಗ್ಗೆ ಎಲ್ಲ ಒಂದಷ್ಟು ಸಿಕ್ತಿತ್ತೋ ಏನೋ. ಆ ರೀತಿಯ ಪ್ರಯತ್ನಗಳು ಯಕ್ಷಗಾನದಲ್ಲಿ ಯಾಕೆ ಆಗ್ಲಿಲ್ಲ ಅಂತ ನಂಗೆ ಅನಿಸಿತು. ಈಗ ಕೆಲವೊಂದೇ ಸಿಲೆಕ್ಟೆಡ್ ಬಹಳಷ್ಟು ಶ್ರೇಷ್ಠ ಕಾದಂಬರಿಗಳನ್ನು, ನಾಟಕಗಳನ್ನು ಮಾತ್ರ ತೆಗೆದುಕೊಂಡು ಯಾಕೆ ಮಾಡಿದ್ರು, ಈ ರೀತಿಯಲ್ಲಿ ಯಾಕೆ ಪ್ರಯತ್ನ ಪಡ್ಲಿಲ್ಲ? ಉದಾಹರಣೆಗೆ ಈಗ ಅಂಡಮಾನ್ ನಲ್ಲಿರುವಂತಹ ಒಂದು ಸಂಸ್ಕೃತಿ ಇರಲಿ, ಅಥವಾ ಇನ್ನು ಬೇರೆ ಯಾವುದೋ ಕೆಲವು ಐಲ್ಯಾಂಡ್ಗಳಲ್ಲಿ, ಅಥವಾ ಇನ್ಯಾವುದೋ ಕಾಡು ಪ್ರದೇಶಗಳಲ್ಲಿ, ಅಥವಾ ಜಾನಪದದಲ್ಲಿ ಇರುವಂತಹದ್ದು. ಈಗ ನಮ್ಮ ಲೋಕಲ್ ಜಾನಪದ ಆಗಿದೆ, ಆದ್ರೆ ಬೇರೆ ಬೇರೆ ಸಂಸ್ಕೃತಿಯ ಜಾನಪದದ ಕಥೆಗಳನ್ನು ಕೂಡ ತೆಗೆದುಕೊಳ್ಳಬಹುದಿತ್ತೋ ಏನೋ. ಆ ರೀತಿಯಲ್ಲಿ ಇನ್ನೊಂದಷ್ಟು ವೈವಿಧ್ಯತೆ ಬರಬಹುದಿತ್ತು. ಇದಕ್ಕೆ ಪೂರಕವಾಗಿ ಒಂದು ಏನಂದ್ರೆ, ಕೆನಡಾದಲ್ಲಿ ಇವರು ರಾಘು ಕಟ್ಟಿನಕೆರೆ ಅವರು ಇದ್ದಾರೆ. ಅಲ್ಲಿ ಅವರು ಹೋಗಿ ಒಂದಷ್ಟು ಯಕ್ಷಗಾನದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಕ್ವೀನ್ ಆಫ್ ಓಷನ್ ಅಂತನೋ ಏನೋ ಒಂದು ಇದೆ, ಕಡಲ ರಾಣಿ ಅಂತೇನೋ, ಅವರು ಅದನ್ನ ಯಕ್ಷಗಾನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ದಾರೆ, ಪ್ರಸಂಗ ಮಾಡಿದ್ದಾರೆ. ಆದ್ರೆ ಅದು ಅಭಿನಯ ಆಯ್ತಾ, ಪ್ರದರ್ಶನ ಆಯ್ತಾ ಅಂತ ಅನ್ನೋದು ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆ ತರದ ಕೆಲಸಗಳನ್ನ ಸ್ವಲ್ಪ ಮಟ್ಟಿಗೆ ಸೃಜನಶೀಲವಾಗಿ ಯೋಚನೆ ಮಾಡುವಂತವ್ರು ಖಂಡಿತ ಮಾಡ್ಬೋದು. ಅಂದ್ರೆ ತೀರಾ ಗ್ರೇಟ್ ವರ್ಕ್ ಅಂತ ಗುರುತಿಸಲ್ಪಟ್ಟಿರುವಷ್ಟೇ ಬರ್ಬೇಕು ಅಂತ ಖಂಡಿತ ಇಲ್ಲ. ಈಗ ಆದ್ರೆ ಸಮಸ್ಯೆ ಏನಾಗ್ತದೆ ಅಂತಂದ್ರೆ, ಈಗ ಶೇಕ್ಸ್ಪಿಯರ್ನ ಕೃತಿಗಳನ್ನೇ ಹೇಳಿದ್ರೆ, ಈಗ ಅವನು 37 ನಾಟಕಗಳಿದಾವೆ. ಅವುಗಳಲ್ಲಿ ನಮಗೆ ಹೆಚ್ಚಾಗಿ ತಕ್ಷಣಕ್ಕೆ ನೆನಪಾಗುವಂಥದ್ದು ಒಂದು 5-6 ಕೃತಿಗಳು ಮಾತ್ರ ನೆನಪಾಗ್ತಾವಲ್ಲ. ಅಂದ್ರೆ ಹೆಚ್ಚು ಯಾವುದು ಜನರಿಗೆ ಹತ್ತಿರವಾಗಿರ್ತದೆ, ಅಥವಾ ಜನರು ಜಾಸ್ತಿ ಯಾವ್ದನ್ನ ಓದಿರ್ತಾರೆ ಅಂತ ಕೃತಿಗಳನ್ನ ಬಹಳ ಸುಲಭವಾಗಿ ನಾವು ತರ್ತೇವೆ. ನೀವು ಹೇಳಿದ ಐಡಿಯಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ ರೀತಿಯ ಜನಪದ ಕಥೆಗಳು ಖಂಡಿತವಾಗಿ ಸಿಗ್ತವೆ, ಮತ್ತು ಅದರಲ್ಲಿ ಜೀವನಕ್ಕೆ ಬೇಕಾದ ಮೌಲ್ಯಗಳು ಇರ್ತವೆ. ಹಾಗಾಗಿ ಆ ತರದ ಕಥೆಗಳು ಸಿಕ್ಕಿದ್ರೆ ಖಂಡಿತವಾಗಿ ಯಕ್ಷಗಾನ ಮಾಡಬಹುದು. ಧನ್ಯವಾದ. ಪ್ರಶ್ನೆ ಇಲ್ಲ, ಮುಂದುವರ್ಸ ಒಂದಿಲ್ಲ. ಈತನೇಟ ಗೇನದ ಪೊಲಬುನು ನಮ್ಮೊಟ್ಟಿಗೆ ಪಟ್ಟನಾರು ಶ್ರೀಮತಿ ಆರತಿ ಕೆ ಉಪನ್ಯಾಸಕರು. ಮೇಡಮ್,
ನಾಟಕನು ಓದು ನೆಕ್ಕಲ ತೂಪು ನೆಕ್ಕಲ ವ್ಯತ್ಯಾಸ ಉಂಡು ಪಂಡಾರು ಸತ್ಯವಾಯನ ಪಾತ್ರ ನೆಕ್ಕರು ಅಂಚನೆ ದುಂಬುಡು ಮಸ್ತ್ ಕುದರ್ ಪೋಯಿನ ಪಾಪಣ್ಣ ವಿಜಯ ಎಲ್ಲ ಅವರ ನೆನಪು ಮಾಡ್ತಾರೆ ಇಂಕ್ಲೆಗ್ ಇರೆಗ್ ಇಂಕೆಲ್ಲ ಪರ್ವಾದ್ ಈ ಗೇನ ಪಲಬುದ ಪರಪುದ ಬಗ್ಗೆ ನೂತ ನಲ್ಪ ತಾಜೆತ್ತ ನೆಟ್ ಧನ್ಯವಾದ ತುಂಬ ಹೃದಯದ ಧನ್ಯವಾದ ಇರಿ ಕೋರೊಂದಿಲ್ಲ ಮಸ್ತ್ ಸುಲ್ಮೇಲ್ ಮೇಡಮ್ ನನ್ನ ದುಂಬಗ ಮಲ್ಲ ಬಿನೇರಾದ ನಮ್ಮೊಟ್ಟಿಗೆ ಒಳ್ಳೆಯರು ಶ್ರೀ ವಿಲಾಸ್ ನಾಯಕ್ ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದರು ಬೆಂಗಳೂರು ಬೇರೆ ಗೇನದ ಪೊಲಬುದ ಬಗ್ಗೆ ಪಾತಿರುಡು ಪಂಡದು ಭಿನ್ನೈತ ಮಂತಂದುಲ್ಲ. ಮಾತೆರೆಗ್ಲ ನಮಸ್ಕಾರ. ಯಾನು ವಿಲಾಸ್ ನಾಯಕ್. ಎಂಕ್ ತುಳು ಪಾತೆರ ಬರ್ಪುಂಡು ಬಟ್ ಸ್ಪೀಚ್ ಮಲ್ಪನ ಪಂಡಾಗ ಒಂತೆ ಪ್ರಾಬ್ಲಮ್ ಆಪುಂಡು, ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದಟ್. ನನಗೆ ಇವತ್ತು ಕಾರ್ಯಕ್ರಮ ಸುಮಾರು ಕಳೆದ 45 ನಿಮಿಷದಿಂದ ಆರತಿ ಮೇಡಮ್ ಅವರು ಮಾತಾಡೋದನ್ನ ಕೇಳ್ತಾ ಇದ್ದೆ ನಾನು. ನನಗೆ ಫಸ್ಟ್ ಆಫ್ ಆಲ್ ನನಗೆ ಒಮ್ಮೆ ನಮ್ಮ ಊರಿಗೆ ಹೋದಾಗಾಯ್ತು. ಅದೇ ರೀತಿ ಕಾಲೇಜ್ ದಿನಗಳು ನೆನಪಾಯ್ತು. ಯಾಕೆಂದ್ರೆ ನನ್ನ ಇಮಿಡಿಯೇಟ್ ಸೀನಿಯರ್ ಅವರು, ಅವರ ಬ್ಯಾಚ್ ನಲ್ಲಿ ಇದ್ದಂತ ಪ್ರತಿಯೊಬ್ಬರನ್ನು ಕೂಡ ನಾವು ಆಸ್ ಅ ಜೂನಿಯರ್ ವಿ ಆರ್ ಲುಕಿಂಗ್ ಅಪ್ ಟು ದೆಮ್. ಅಂದ್ರೆ ಬಹಳ ಟ್ಯಾಲೆಂಟೆಡ್ ಬ್ಯಾಚ್. ಆ ಟೈಮ್ ನಿಂದಲೇ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡು ಬಂದವರು ಅವರು. ಐ ಥಿಂಕ್ ಸಿಬಂತಿ ಪದ್ಮನಾಭ ಅವರು ಕೂಡ ಈ ಹಾಲ್ ಅಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಸೊ ತುಂಬಾ ಖುಷಿ ಆಯ್ತು ಆರತಿ ಮೇಡಮ್ ನಿಮ್ಮ ಮಾತುಗಳನ್ನ ಕೇಳಿ, ತುಂಬಾ ಕಲಿತೆ ಕೂಡ. ಮತ್ತೆ ಬಹಳ ಅದ್ಭುತವಾದ ಟಾಪಿಕ್ ಈಗ ಆಕ್ಚುಲಿ ನೀವು ತಕೊಂಡಿರುವಂತದ್ದು. ಹೇಗೆ ನಾವೊಂದು ಟ್ರೆಡಿಷನಲ್ ಮೀಡಿಯಂ ಆಫ್ ಆರ್ಟ್ ಏನಿದೆ, ಆರ್ಟ್ ಫಾರ್ಮ್ ಅನ್ನ ಸ್ವಲ್ಪ ಅದರಲ್ಲಿ ಪಾಶ್ಚಾತ್ಯ ಕಥೆಗಳನ್ನು ತಂದಾಗ ಅಥವಾ ಅದನ್ನ ಟ್ವೀಕ್ ಮಾಡಿದಾಗ ಬರುವಂತ ರೆಸ್ಪಾನ್ಸ್ಗಳು ಬೇರೆ ಬೇರೆ ರೀತಿ ಇರ್ತದೆ. ಈಗ ನನಗೆ ಕೂಡ ಅದು ಅನುಭವ ಆಗಿದೆ. ಯಾಕೆಂದ್ರೆ ನಾನೊಂದು ಚಿತ್ರಕಲೆ ಅನ್ನುವಂಥದ್ದು ಒಂದು ಎಲ್ರು ಆರ್ಟಿಸ್ಟ್ ಮನೇಲಿ ಕುತ್ಕೊಂಡು ಚಿತ್ರ ಮಾಡ್ತಾರೆ, ಅದನ್ನ ಗ್ಯಾಲರಿಗೆ ಹೋಗಿ ತೋರಿಸುವಂತದ್ದು ಟ್ರೆಡಿಷನಲ್ ಫಾರ್ಮ್. ಅದನ್ನೇ ನಾವು ವೇದಿಕೆಗೆ ಹೋಗಿನೇ ಲೈವ್ ಆರ್ಟ್ ಮಾಡಿದಾಗ ಬಂದಂತ ರೆಸ್ಪಾನ್ಸ್ ಬೇರೆ ಬೇರೆ ತರ ಇರ್ತದೆ. ಕೆಲವರು ಅದನ್ನ ಇಷ್ಟ ಪಡದೇನೂ ಇರ್ಬೋದು, ಬಹಳಷ್ಟು ಜನ ಅದನ್ನ ಅಪ್ರಿಶಿಯೇಟ್ ಮಾಡ್ಬೋದು. ಬಟ್ ಐ ಥಿಂಕ್ ಈ ಎಕ್ಸ್ಪೆರಿಮೆಂಟ್ ಅನ್ನುವಂಥದ್ದು ಬಹಳ ಅಗತ್ಯ ಅಂತ ನನಗೆ ಅನ್ಸುತ್ತೆ. ಇನ್ ಇಟ್ಸ್ ಓನ್ ಲಿಮಿಟ್. ಅಂದ್ರೆ ಆ ಆರ್ಟ್ ಫಾರ್ಮ್ಗೆ ನಾವು ಕೊಡುವಂತ ರೆಸ್ಪೆಕ್ಟ್ ಅನ್ನ ಉಳಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಬಹಳ ಅಗತ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದಂತಹ ಎಸ್ಪೆಷಲಿ ಡಾಕ್ಟರ್ ಮಾಧವ್ ಅವರಿಗೆ, ಆಮೇಲೆ ಎಲ್ಲ ನಿಮ್ಮ ಸಂಸ್ಥೆಯ ಸದಸ್ಯರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. 146ನೇ ಎಪಿಸೋಡು. ಐ ಥಿಂಕ್ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಯಾಕೆಂದ್ರೆ ಕೊರೋನಾ ಒಂದು ಲಾಕ್ಡೌನ್ ಆದಾಗ ಎಸ್ಪೆಷಲಿ ಬಹಳ ಆರ್ಟಿಸ್ಟ್ಗಳು ಆಗಿ ನಾವು ತುಂಬಾ ಕಷ್ಟದ ಒಂದು ಟೈಮ್. ಅಂದ್ರೆ ಯಾಕೆಂದ್ರೆ ನಮ್ಗೆ ಜನರು ಬೇಕು ಪರ್ಫಾರ್ಮೆನ್ಸ್ ಹೋಗಿ ಮಾಡೋದಕ್ಕೆ, ಬಟ್ ಜನರೇ ಅಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಹೇಗ್ ಮಾಡ್ತೀರಿ? ಸೊ ಆ ಟೈಮ್ ನಲ್ಲಿ ನಾನು ಕೂಡ ಬಹಳಷ್ಟು ಆನ್ಲೈನ್ ಶೋಸ್ ಅನ್ನ ಶುರು ಮಾಡಿದ್ದೆ. ಸೊ ಅಂತಹ ಟೈಮ್ ನಲ್ಲಿ ನೀವು ಶುರು ಮಾಡಿದಂತಹ ಈ ಕಾರ್ಯಕ್ರಮ ಇನ್ನೂ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. 146ನೇ ಎಪಿಸೋಡು. ಐ ಥಿಂಕ್ ಹ್ಯಾಟ್ಸ್ ಆಫ್ ಎಲ್ಲ ಆರ್ಗನೈಸರ್ಸ್ಗೆ. ಮತ್ತೊಮ್ಮೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮಲ್ಲ ಬಿನೇರಾದ ಶ್ರೀ ವಿಲಾಸ್ ನಾಯಕ್ ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದರು ಆರಿನ ಬಗ್ಗೆ ನಮ್ಮಡ ಪಟ್ಟೊಂಡೇರು ಇರೆಗೆಲ್ಲ ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಂತಂದಿಲ್ಲ. ನನ್ನ ದುಂಬಾಗ ಗುರ್ಕಾರ್ ಮಿರಾದ್ ಶ್ರೀ ಮಹಾವೀರ ಅಜ್ರಿ ಎಸ್ ಪ್ರಾಂಶುಪಾಲರು ಶ್ರೀ ಧವಳ ಕಾಲೇಜು ನಡೆದಿದ್ರೆ ನೀರ್ ನಮ್ಮೊಟ್ಟಿಗೆ ಉಳಿದು ಗುರ್ಕಾರ್ ಮಿದ ಪಾತ್ರ ನೋಡ್ಕೊಂಡು ಏಡ ನೈಟ್ ಮಂತಂದಿಲ್ಲ ಮಾತ್ರೆಗಳ ಸೊಲ್ಲು ಮೇಲು ಆಕ್ಚುಲಿ ನಾನು ಅದೃಷ್ಟ ಮಲ್ತೇವೆ ಅನ್ನೋದಿಲ್ಲ. దాని ఇనిత ముఖ్య అతిథులు 2 జనాల యాన కల్తన కాలేజ్ స్టూడెంట్స్ ನನ್ನ ಗಮನಕ್ಕೆ ಬರ್ತಂಡು. ಯಾನಲ SDM ಕಾಲೇಜ್ ಸ್ಟೂಡೆಂಟ್. ಯಾನ 86 ಬಿಕಾಮ್ ಆದ ಮುಕ್ಕ ಯೂನಿವರ್ಸಿಟಿ MCom ಆದ ಕಮಿತಿಮೂಲ ಪ್ರಾಂಶುಪಾಲರಾದ ಕೆಲಸ ಮಾಡ್ತಂದುಲ್ಲೆ. ಶ್ರೀಮತಿ ಆರತಿಯರ್ನ ಭಾಷಣ 45 ನಿಮಿಷ ನಾಂಡಲ್ಲ ಅವು ಎಂಕ 10 ನಿಮಿಷದ ಕೇಳನೆ ಕಾಂಡು. ಆತ ಶೋಕ ಆದ ಅರ್ನ ಅನುಭವ, ಸಂಶೋಧನೆ ಮತ್ತೆ ಜ್ಞಾನ ಮೂಜಿ ಸಮ್ಮಿಳಿತವಾಯಿನಂಚಿನ ಭಾಷಣ ಕೇಂದ್ರ ಭಾರಿ ಖುಷಿ ಆಂಡ್ ಇಂಥ ಕಾನ್ಸೆಪ್ಟೇ ಬಹಳ ವಿಶೇಷವಾಯಿನ. ವಿಲಾಸ್ ಪಂಡೇರ್ ಯಕ್ಷಗಾನ, ನಾಟಕ ಮತ್ತೆ ಪಾಶ್ಚಾತ್ಯೀಕರಣ ಈ ಮೂಜಿ ಸಮ್ಮಿಳಿತ ಆಯಿನಂಚಿನ ಒಂದು ಕಾನ್ಸೆಪ್ಟ್ ಮೆಚ್ಚು ನಾವು. ಯಾಕಂದ್ರೆ ನಮ್ಮನ ಒವ್ವೇ ಆರ್ಟ್ ಪರ್ಫಾರ್ಮ್ ಒರಿಯೋಡು ನಾಂಡ 2 ಬಹಳ ಮುಖ್ಯ. ಒಂಜಿ ಮೌಲ್ಯ, ಕೊಂಜಿ ಮನೋರಂಜನೆ. ಖಾಲಿ ಮೌಲ್ಯ ಇತ್ತಲ್ಲ ಅವು ಜನಕ್ಲಿಗೆ ಒಂತ ಸಮೇತ ಆಗುಂಡು, ಬಟ್ ಲಾಂಗ್ ರನ್ ಒರಿಯುಜಿ ಅವು ಸಿನಿಮಾ ಇಪ್ಪು ಅವಲಂಚನೆ ಕೇವಲ ಮೌಲ್ಯತನ ಉಂಡು, ಬಟ್ ಹೆಚ್ಚು ಸಮಯ ಉರಿಜಿ ಅವರ ಮನೋರಂಜನೆ ಎಲ್ಲ ಬೋಡು. ಜೊತೆಗೆ ಇಂಚಿನ ಹೊಸ ಹೊಸ ಎಕ್ಸ್ಪರಿಮೆಂಟ್ ಹಾಪನೋ ಎಡ್ಡೆ ಲಕ್ಷಣನೇ ತಪ್ಪುದಾಲತ್ತು. ಯಾಕಂದ್ರೆ ಯಕ್ಷಗಾನ ಸುರುಕು ಕನ್ನಡ ಇತ್ತಂದು ಕಾಲಕ್ರಮೇಣ ತುಳುಕು ಬರ್ತಂದು. ತುಳುಕು ಬಂದಾಗ ಚೂರು ಮಾತ್ರೆಗಳ ಚೂರು ದಾನ ಒಂದು ಅಭಾಸ ಅಂಡ್ ಬೊಕ್ಕ ವಾಯ್ಕೆ ಒಗ್ಗಿದು ಪೋಯರು.
ಅಂಚನೆ ಈ ಪಾಶ್ಚಾತ್ಯ ನಾಟಕಕ್ಕೆ ಬರ್ಪನೋ ಬಹಳ ಸಂತೋಷ. ಆಯ್ತಾ ಮೌಲ್ಯ ನಮ್ಮ ಮಕ್ಕಳಿಗೆ ತಿಕ್ಕಣದಂಡ ಎಡ್ಡೆನೆ. ಬಟ್ ಒಟ್ಟಿಗೆ ಯಕ್ಷಗಾನದ ಆ ಸಾಂಪ್ರದಾಯಿಕ ಕಲ್ಚರ್ ಒರಿಯೋಡು ಒರಿತೊಂದು ನಾನು ಮುಂದುವರಿಸಂಡ ಎಡ್ದಾಲ ತಪ್ಪು ಇಜ್ಜಿ ಬಹಳ ಸೊಗಸಾದ ಪಾತೇರಿಯರು ವಿಲಾಸನಾಯಕನ ಭಾಷಣ ಕೇಂಡೆ ಸಂತೋಷ ಆಂಡ್ ಅರ್ನ ಆರ್ಟ್ ಪರ್ಫಾರ್ಮೆನ್ಸ್ ಓಂದಿಫೋ ಎಂಕ್ಲ ಅಂಚ ಆರತಿ ನಾನು ಮಾತ್ರ ಶುರು ಕೇಳಿನಿ ಬಾರಿ ಖುಷಿ ಆಂಡ್ ಸಾಧ್ಯ ಆಂಡ ಸಮಯ ತಿಕ್ಕಂಡ ಎಂಕ್ಲ ಕಾಲೇಜಿಗೆ ಅವರ ಬರೋಡು ಇರನ್ ಲೆಪ್ಪು ವ್ಯಾನ್ ಬಾರಿ ಖುಷಿ ಆಂಡ್ ಇರನ್ನ ಭಾಷಣ ಕೇಳಿದ್ದು ಎಂಕ್ಲ ಜೋಕ್ಲೆಗ್ಲ ಇರನ್ ಲೆಪ್ಪೋಡು ನನಗೆ ಆಸೆ ಉಂಟು ಮಾತ್ರೆಗ್ಲ ಈ ಸಂದರ್ಭ ಎನ್ನ ಕಡೆದು ಸುಲಭ ಸಂಧಾನದಲ್ಲೇ ಮಸ್ತ್ ಧನ್ಯವಾದಗಳು. ಥ್ಯಾಂಕ್ ಯು. ಮನದಿಗೆದ ಗುರ್ಕಾರ್ ಮೇಳಿಸಿನ ಶ್ರೀ ಮಹಾವೀರ ಅಜ್ರಿ ಎಸ್ ಫಾಸ್ಟ್ ಕಾಲೇಜ್ ಶ್ರೀದಾವಳ ಕಾಲೇಜ್ ಮುಡಪಿದ್ರೆ ಇವರಿಗೆಲ್ಲ ಅರ್ತಿ ಪ್ರೀತಿಡು ಧನ್ಯವಾದ ಪನೊಂದಿಲ್ಲ ಅಂಚನೆ ಇನ್ನಿತ ಈ ಲೇಸ್ಗ್ ಸೇರ್ನಂಚಿನ ಮಾತಿರೆಗ್ಲ ಉಡಲ್ ತಿಂಜಿನ ಒಂದು ಸೊಲ್ಮೆಲೆನು ಪನೊಂದು ಅಂಚನೆ ಈ ಕಾರ್ಯಕ್ರಮನ ಯೋಜನೆ ಮಂತಿನಂಚಿನ ಶ್ರೀ ಡಾಕ್ಟರ್ ಲಕ್ಷ್ಮೀದೇವಿ ಎಲ್ ಪ್ರಾಂಶುಪಾಲರು ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜ್ ಮಂಗಳೂರು, ಡಾಕ್ಟರ್ ಮಾಧವ ಎಂ.ಕೆ ಸಂಯೋಜಕರು ಶ್ರೀ ಧರ್ಮಸ್ಥಳ ತುಳುಪೀಠ ತುಳುಸ್ನಾತಕೋತ್ತರ ಅಧ್ಯಯನ ವಿಭಾಗ ಅಂಚನೆ ಶ್ರೀಮತಿ ವೇದಸ್ಮಿತಾ ಶ್ರೀ ಪ್ರಸಾದ್ ಅಂಚನ್ ಕಾರ್ಯಕ್ರಮ ಸಂಯೋಜಕರು ಮೇಕ್ಲೆಗ್ಲ ಉಡಲ್ ತಿಂಜಿನ ಸೊಲ್ಮೆಲಿನ ಸಂದ ಒಂದು ಈ ಲೇಸ್ಗ್ ಪಾಲ್ಪಡಿನ ಮಾತ್ರೆಗ್ಲ ಉಡಲ್ ತಿಂಜಿನ ಸೊಲ್ಮೆಲಿನ ಸಂದ ಒಂದು ಈ ಲೇಸ್ನ ಮುಕ್ತಾಯದ ಅಂತಾಡು ಮುಗಿತೊಂದು ಸೊಲ್ಮೆಲಿ.